ಚೌರಬೋರ ಕಲ್ಯಾಪುರವರ ನಿಲಯ ಮೃಗಂಡುಜರ ಶಿವರ ಸಾರ ಮಂತ್ರ ಸ್ಥಾಪಿತ ಮಂಗಲ ಕಲಯ ಮಂಗಲ ಕಲಯ ಸಾರ ಕಪಿತ್ತ ಬಲೂರು ಸಾರ ಕಪಿತ್ತ ಬಲೋರ ಸಬುಂಜಗ ಧೀರ ಲಕ್ಷ್ಮೀ ನಾರಾಯಣ ಸಗಸುತ ಸಾರ ಕಪಿತ್ತ ಬಲೋರ ಸಬುಂಜಗ ಧೀರ ಲಕ್ಷ್ಮೀ ನಾರಾಯಣ ಸಗಸುತ ಸಾರ ಕಪಿತ್ತ ಬಲೋರ ಸಬುಂಜಗ ಧೀರ ಲಕ್ಷ್ಮೀ ನಾರಾಯಣ ಸಗಸುತ ವಾರಣ ವದನ ತ್ರೈಲೋಕ್ಯ ಸುಮೋಗನ ವಾರಣ ವದನ ತ್ರೈಲೋಕ್ಯ ಸುಮೋಗನ ವಾರಣ ವದನ ಕಲೆಯೊಳತಿ ವ್ಯಾಮೋಹ ವಿರುದಿಯ ಕಲೆಯೊಳತಿ ವ್ಯಾಮೋಹ ವಿರುದಿಯ ಲಯವದಿಲ್ಲದ ಭದ್ರ ಭಾಗವತ ಲಯವದಿಲ್ಲದ ಭದ್ರ ಭಾಗವತ ನಿಲಯದಿ ಹೊರಬಿಟ್ಟು ತುಡಿದವ ಕಳೆಯಲೇನೋ ಅಲ್ಲ, ಈ ಪ್ರಪಂಚದಲ್ಲಿ ಎಂತೆಂತ ಜನ ಎಲ್ಲ ತಯಾರಾಗ್ತಾ ಇದ್ದಾರೆ. ಎನಿಸ್ಕೊಂಡ್ರದೇ ತಲೆ ಬಿಸಿ ಬಿಟ್ರೆ ಬೇರೆ ಎಂತದ್ದು ಇಲ್ಲ. ಹೌದು. ಹಾಗಿದ್ರೆ ಕಲೆಗೆ ಕಲಾವಿದನಿಗೆ ಒಂದು ಗೌರವವೇ ಇಲ್ವಂತ. ಗೌರವ ಸಿಗಬೇಕು ಅಂತಾದ್ರೆ ಕಲೆಯ ಮಹತ್ವ ಗೊತ್ತಿರ್ಬೇಕು. ಗೊತ್ತಿರ್ಬೇಕು. ಸರಿ. ಈಗ ಉದಾಹರಣೆಗೆ ಭಾಗವತರು ನಾವು ಭಾಗವತ ನಾವೇ ಭಾಗವತರು. ನಿಮ್ಮ ಹೆಸರು? ಭದ್ರಯ್ಯ ಅಂತ ಹೆಸರು. ಭದ್ರ ಉಂಟು. ಭದ್ರ ಅಂದ್ರೆ ಅದು ನಮ್ಮ ಭಾಗವತಿಗೆ ಅಂದ್ರೆ ಹಾಗೆ. ಆದ್ರೆ ಏನು ಮಾಡುವ, ಯಾರಿಗೆ ಹೇಳುವುದು? ನಿಮ್ಮದು ಮಂತ್ರದ ಹೆಸರೇನಲ್ಲ. ಅಲ್ಲಲ್ಲ, ಇದು ಗೊತ್ತಾಗಬೇಕಿದ್ರೆ ಕೇಳುವವರಿಗೆ ಗೊತ್ತಿರ್ಬೇಕಾ ಬೇಡವಾ? ಬರೀ ನಮ್ಗೆ ಗೊತ್ತಿದ್ರೆ ಸಾಕ? ಇಲ್ಲ ಇಲ್ಲ ಇಲ್ಲ. ಸಂಗೀತದ ಅಭ್ಯಾಸ ಎಷ್ಟು ವರ್ಷ ನಮ್ದು? ಯಾರು ಇಲ್ಲ, ನನ್ನಷ್ಟಕ್ಕೆ ನಾನು ಒಬ್ಬನೇ ಅಭ್ಯಾಸ ಮಾಡ್ಕೊಂಡದ್ದು. ನೀವು ಸಂಗೀತ ಅಭ್ಯಾಸ ನಮ್ಗೆ ಮಾಡಿದ್ರಿ? ಸ್ಫೂರ್ತಿ ಎಲ್ಲಿಂದ? ಎಲ್ಲಿಂದ? ಅವ ದ್ರೋಣಾಚಾರ್ಯ ಯಾರು? ಹೌದು. ಅವನನ್ನೇ ಗುರುವಾಗಿ ಇಟ್ಕೊಂಡು ಅವ ಕಲ್ತ್ನಲ್ಲ ಯಾರು? ಏಕಲವ್ಯ. ಆ ಕತೆ ಕೇಳಿದ್ಮೇಲೆ ನನಗೂ ತಲೆಗೆ ಬಂತು, ನಾನು ಯಾಕೆ ತಯಾರಾಗಬಾರ್ದು ಅಂತ. ಒಬ್ಬನೇ ಗಡ್ಡೆ ಬೈಲಲ್ಲಿ ಮಧ್ಯರಾತ್ರಿ ಕೂತು ಅಭ್ಯಾಸ ಮಾಡಿದ್ದು. ನೀವು? ನಾನು ಅಭ್ಯಾಸ ಮಾಡಿದ್ದು ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತಿರೋದು. ಹೌದಲ್ಲ? ಯಾಕೆಂದ್ರೆ ನಮ್ಗೆ ಅದು ಹಾಗೆ. ನಾನು ಗದ್ದೆಯಲ್ಲಿ ಕೂತ್ಕೊಂಡ್ರೆ ನಾನು ಅದು ಅಭ್ಯಾಸ ಮಾಡ್ಬೇಕಿದ್ರೆ ಒಂದು ಹಂದಿ ಏನಾದ್ರೂ ಬಂದದಿತ್ತ? ಆ ವರ್ಷ ಒಳ್ಳೆ ಬೈಲು, ಸುಮ್ನೆ ಹೇಳುವುದಲ್ಲ. ಏನೂ ತೊಂದರೆ ಆಗ್ಲಿಲ್ಲ. ಅವ್ರು ಪಾಪ ಅವ್ರು ಸಂತೋಷ ಬರೀ ಭಾಗವತ್ರೆ ನಮ್ ಗದ್ದೆಯಲ್ಲಿ ಕೂತ್ಕೊಳ್ಳಿ ಹೇಳುವವ್ರು ಎಷ್ಟು ಜನ ನಮ್ಗೆ. ಹೌದು, ಅಭ್ಯಾಸ ಇಲ್ಲೇ ಮಾಡಿ ಅಂತಿದ್ರು. ಯಾಕೆಂದ್ರೆ ಯಾವ ಹಂದಿಯೋ ಅಥವಾ ಇದು ಯಾವುದೇ ಜಾತಿ ಪ್ರಾಣಿ ಆ ಬದಿ ಬರ್ತಾ ಇರ್ಲಿಲ್ಲ. ಆದ್ರೆ ಈ ಪ್ರಾಣಿಗಿದ್ದು ಬುದ್ಧಿ ಮನುಷ್ಯರಿಗಿಲ್ಲ. ಯಾಕೆಂದ್ರೆ ನನ್ನ ಅನುಭವ ಆಗಿದೆ. ಯಾಕೆಂದ್ರೆ ಸ್ವಾಮಿ, ನಮಗೂ ನೋಡಿ ನಾವಾಗಿ ಹೇಳಿಕೊಂಡು ಹೋಗ್ಬಾರ್ದು ಅಂತ ಮಾತುಂಟು. ನಾವು ಹೇಳಿಕೊಂಡು ಹೋಗ್ತೇವೆ ಅಂತಾದ್ರೂ ನಮ್ಮನ್ನು ಕರೆಯುವವರಿಲ್ಲ. ಯಾಕೆ? ಸಂಗೀತದ ಬಗ್ಗೆ ಜ್ಞಾನವೇ ಇಲ್ಲ ಜನರಿಗೆ. ಏನ್ ಮಾಡುವ ಸ್ವಾಮಿ, ಹಾಗಾಗ್ತದೆ. ಇಲ್ಲೇ ಹೋದ್ರೆ ನಾನು ಈ ಪರಿಸ್ಥಿತಿಲಿ ಹೀಗೆ ಬಂದು ಕೂತ್ಕೊಳ್ಬೇಕಾ? ಈಗ ನಮ್ ನೋಡ್ರೆ ಗೊತ್ತಾಗುದಿಲ್ವಾ? ಭಾಗವತ್ರೆ ಹೇಗಿರ್ಬೇಕು ಅಂತ ನನಗೆ ಗೊತ್ತಿಲ್ವಾ? ನೋಡಿ ನೋಡಿ ನೋಡಿ, ಉಟ್ಟೊಟ್ಟ ಬಟ್ಟೆ ಎಲ್ಲ ನೋಡಿ ಗೊತ್ತಾಗ್ತದೆ ನಿಮ್ಗೆ. ಪಂಚೆ, ಬಿಳಿ ಪಂಚೆ ಉಂಟು. ಇದು ಬಣ್ಣದ್ದು ಈಗ ಹಾಕೊಂಡು ಬಂದೆ, ಅದು ಹೋಯ್ತು, ಇದು ಹಾಕೊಂಡು ಬಂದಪ್ಪ. ಅದಕ್ಕೂ ಕತೆ ಉಂಟು ನಮ್ಗೆ ರಾಜ್ಯ. ಬದಲಾವಣೆ ಅಂತ ಯಥಾರ್ಥ ಕೇಳ್ತೀವಿ. ಒಂದೇ ಒಂದು ಜೋಡಾಟ ಇರ್ಲಿ, ಕೂಡಾಟ ಇರ್ಲಿ, ನಾನು ಪದ್ಯ ಕೂಡ್ತೇನೆ ಅಂದ್ರೆ ದ್ವಂದ್ವಕ್ಕೆ ಬರುವ ಮಗ ಭಾಗವತ ಇನ್ನೂ ಹುಟ್ಲೇ ಇಲ್ಲ. ಯಾರು ಬರುವುದಿಲ್ಲ. ಬೇಡ, ನೀವು ಬಂದ್ಮೇಲೆ ಮತ್ತೆ ನಾವಕ್ಕೆ ನೀವೇ ಪೂರೈಸಿ ಹೋಗೋಳು, ಎದ್ಕೊಂಡು ಹೋಗೋದು. ಆದ್ರೆ ಒಬ್ಬ ನಮ್ಮ ಅಭಿಮಾನಿ ಇದ್ದ, ಸುಮ್ನೆ ಹೇಳುವುದಲ್ಲ, ಅದು ಯಾರು ಅಂತ ಹೆಸರು ಹೇಳುವುದಿಲ್ಲ. ನಾವು ಒಂದು ಆಟ ಆಗ್ತಿತ್ತ, ನಾನು ಹೋದನ, ಹೋಗಿ
ಹೀಗೆ ಬದಿಗೆ ಕುತ್ಕೊಂಡಿದ್ದೆ, ಸುಮ್ನೆ ಬೇಡ ನೋಡುವ ಈ ಭಾಗವತಲ್ಲಿ ಎಂತ ಹಾಡ್ತಾ ನೋಡುವ ಅಂತ. ನಿಮ್ನ ಯಾರು ನೋಡ್ಲಿಲ್ಲ ಅಲ್ಲಿ? ಯಾರು ನೋಡ್ಲಿಲ್ಲ, ಯಾರು ಕಾಣಲೂ ಇಲ್ಲ. ಆದ್ರೆ ಆ ಪುಣ್ಯಾತ್ಮ ಬಂದ, ಭಾಗವತ್ರಿ ನೀವು ಆಯ್ತು ನಮಗೆ, ನೀವು ಒಂದು ಗಳಿಗೆ ಆದ್ರೂ ಹಾಡ್ಬೇಕು ಅಂದ. ಯಥಾರ್ಥ ನನ್ನ ಅಭಿಮಾನಿ ಅವ. ಹೌದು, ಹಾಡಿ ಅಂತ ಹೇಳಿದ್ನ. ಇಲ್ವ ನಾನ್ ಬೇಡವಾ, ನನಗೆ ಈಗೆಲ್ಲ ಹಾಗೆ ಕರೆಯದೆ ಹಾಡುದಿಲ್ಲ, ಸರಿಯಾಗುದಿಲ್ಲ, ಅವರೇ ಪೂರೈಸ್ಲಿ ಅಂದೆ. ಇಲ್ಲ ನಿಮ್ಮ ಅಭಿಮಾನಿ, ನೀವು ಹಾಡ್ಲೇಬೇಕು ಅಂತ ಹೇಳ್ದ. ಹೋಗಿ ವೇದಿಕೆಗೆ ನಿಂತು ನನ್ನ ಬಗ್ಗೆ ಒಂದು ಅರ್ಧ ಗಳಿಗೆ ಮಾತಾಡ್ಬಿಟ್ಟ ಪುಣ್ಯಾತ್ಮ. ಮಾತಾಡ್ದ, ನಮ್ಗೆ ಅವಕಾಶ ಕೊಟ್ಟ. ಹೋದೆ, ಅದು ತಾಳ ನೋಡ್ತೆ, ಇಷ್ಟಿ ಸಣ್ಣ ತಾಳ, ಸಣ್ಣ ತಾಳ. ನಮ್ದು ಆಗುದಿಲ್ಲ, ನಮ್ದು ದೊಡ್ಡದು ಚಕ್ರ ತಾಳ. ಹೌದೌದು, ನಾವ್ ಯಾವಾಗುದು ಹಿಡ್ಕೊಂಡೇ ಹೋಗುದು, ಎಲ್ಲಿ ಹೋಗುದು ಎಲ್ಲ ಲೆಕ್ಕಕ್ಕೂ ಬೇಕು ಅಂತ ನಾವ್ ಇಟ್ಕೊಂಡು ಹೋಗುದು. ಎಲ್ಲ ಬೇಕು, ಆತ್ಮರಕ್ಷಣೆಗೂ ಆಗ್ತದಲ್ಲ ಅಂತ ಬೇಕು ಅಂತ ಇಟ್ಕೊಂಡು ಹೋಗುದು. ನೋಡಿ ನಿಮ್ಗೆ ಗೊತ್ತಾಯ್ತಲ್ಲ, ಒಂದು ಭಾಗವತ್ ಒಬ್ಬನ್ ಕಣ್ಣು ತೆಗ್ದಿನಂತೆ, ಹಾಗೆ ಅವ ಸಣ್ಣದ್ರಲ್ಲೇ. ನಮ್ಗೆ ದೊಡ್ಡದೇ ಇರ್ಲಿ, ತಲೆನೇ ತೆಗೆವಳು ಲೆಕ್ಕದಲ್ಲಿ ಇಟ್ಕೊಂಡ. ಹಾಗೆ ಇಟ್ಕೊಂಡು ನಾನು ಹೋಗಿ ಕೂತೆ. ಕೂತ್ ನೋಡ್ತೆ, ಮಡ್ಲೆಗಾರ ಒಳ್ಳೆ ಗತ್ನಲ್ಲಿ, ಅವ ಭಯಂಕರ ಹೆಸರಿದ್ದಾವ. 6-7 ಮಡ್ಲೆ ಬರ್ಸ್ಕೊಂಡಂತೆ, ಹುಡುಗುಡಿಸ್ಬಿಡ್ತಾ ಹಾಗೆ ಅಂತ ಹೇಳಿದ್ರು. ನೋಡಿದ್ರು ಜೀವದಲ್ಲಿ ಸರಿ ಇದ್ದ. ಈಗ ವಾರಗಣ್ಣಲ್ಲಿ ನೋಡ್ದೆ, ಅವ ನನ್ನ ಲೆಕ್ಕಕ್ಕೆ ತಕೊಳ್ಳು ಲೆಕ್ಕದಲ್ಲೇ ಇಲ್ಲ. ಇಂಥವ್ರು ಎಷ್ಟು ಜನರು ನೋಡಿದ್ದೇವಳು ಲೆಕ್ಕದಲ್ಲಿ ಇದ್ದ. ಚಂಡೆವನ್ ನೋಡ್ತೇವೆ, ಒಂದ್ ಜಾತಿ ಕಳ್ಳಿ ಮಾಡ್ದಾಗ ಮಾಡ್ತಾನೆ ಅವ. ಅವ್ನು ನೋಡುವಾಗ್ಲೇ ಗೊತ್ತಾಯ್ತು, ಅವ್ನ ಮುಖ ನೋಡ್ರೆ ಒಳ್ಳೆ ಮೂಸಿನ ಜಾತಿ ಅವ. ಅವ್ ನನ್ ಹಿಂಗ ನೋಡುದವ್, ಕಲಿಸ್ತೆ ಮಕ್ಕಳೇ ಅಂತ ಹೇಳ್ದೆ. ಈಗ ನೋಡ್ತೆ ಸುತ್ತಿ ಬಿಡಿಗೆ ತೆಗೆದು ಬದಿಗಿಡ್ಸು ಅಂದೆ. ನನ್ನ ಸ್ವರ್ಕಾಗುವಂತದ್ದು ಒಂದಾದ್ರೂ ಮನೆ ಉಂಟಲ್ಲಿ? ನಂಗೆ ಗೊತ್ತುಂಟು. ಸುತ್ತಿ ಪೈಟಿಗೆ ನನಗೆ ಬೇಡವೇ ಬೇಡ. ಎಷ್ಟು ಮನೆ ಇರಲಿ ಅಷ್ಟು ಮನೆಗೆ ನನ್ನ ಸ್ವರ ಒಂದ್ಸಲ ತೆಗೆದು ಸೇರ್ತದೆ. ನನಗೆ ವಿಶ್ವಾಸ ಉಂಟು. ಸುತ್ತಿ ಪೆಟ್ಟಿಗೆ ಬದಿಗಿಡಿಸಿ ಅಂದೆ. ಇವರೆಲ್ಲ ಕಂಗಾಲಾಗಿ ನೋಡ್ತಾ ಇದ್ರು, ತೆಗ್ದಿಲ್ಲ. ಒಂದು ಸಲ ಕಿವಿ ಕೈ ಹಚ್ಚಿಕೊಂಡು ಒಂದು ಸಲ ಸ್ವರ ತೆಗ್ದಿದ್ದೆ ನೋಡಿ. ಮದ್ಲೆಗಾರ ಕೈ ಎದ್ದವ್ ಹಾಗೆ ಇದ್ದ. ಅವ್ನು ಎಲ್ಲ ಕೈ ಹಾಕ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಕಂಗಾಲಾಗ್ಬಿಟ್ಟ. ಯಾಕೆಂದ್ರೆ ನಮ್ಮ ತಾಳ್ವೆ ಹಾಗೆ ಅಷ್ಟು ಸುಲಭದಲ್ಲಿ ನನಗೆ ಸಿಗುವುದಿಲ್ಲ, ಮತ್ತೆ ಅವ್ರಿಗೆ ಸಿಗುದಾಗೆ. ತಾಳ ಕೈ ಎತ್ತದವ್ ಹಾಗೆ ಇದ್ದಾನೆ ಅವ. ಮತ್ತೊಂದು ಸಲ ಒಂದು ಸಲ ಎಳ್ಕೊಂಡು ಸ್ವರ ತೆಗೆದೆ, ಎಲ್ಲಿಂದ ಬಂತು ಅಂತ ನನಗೂ ಗೊತ್ತಾಗ್ಲಿಲ್ಲ. ನೋಡ್ತೇನೆ ಮಡ್ಲೆಗಾರ ಮುಂಚೆ ಮಡ್ಲೆ ಮೇಲೆ ಬಿದ್ಕೊಂಡಿದ್ದ. ಇನ್ನು ಯಾಕೆ ಹೇಳುವುದಿಲ್ಲ ಅಂತ ವಿಚಾರ ಮಾಡ್ತೆ. ಹೀಗೆ ಚಂಡೆಯನ್ನು ಬದಿ ನೋಡ್ತೆ, ಕೈ ಎತ್ಕೊಂಡು ಹೀಗಿದ್ದವ್ ಹೀಗೆ ಹಿಡ್ಕೊಂಡಿದ್ದಾನೆ. ಬಾಯಿ ಮುಖ ಎಲ್ಲ ವಿಕಾರ. ಅವನು ಚಂಡೆ ನೋಡಿದ್ರೆ ಅದಕ್ಕೆ ಇವನಿಗೂ ಆಗುದಿಲ್ಲ ಅಂತ ಲೆಕ್ಕ ಹಾಕ್ಬೇಕು. ಅವನ ಕಣ್ಣು ಗಿಣ್ಣೆಲ್ಲ ಮೇಲೆ ಸೇರಿ ಯಾಕೆ ಹಾಗೆ ಮಾಡ್ಕೊಂಡ ಕಂಗಲ್ಲ ನೋಡ್ತಾ ಇದ್ದೆ. ಇಲ್ಲ ಮತ್ತೊಂದು ಸಲ ಮನಸ್ಸು ಮಾಡುವಂತ ಹೀಗೆ ಕೈ ಹಚ್ಚಿದ್ದೆ ನೋಡಿ. ಪೇಟೋ ನೋಡಿ ಕಲ್ಲು ಬುಡು ಬುಡು ಬುಡು. ಯಾರಿಗ ನಂಗೆ ಬಿದ್ದಿರ, ನಾನು ಇತ್ರ ಕೆಳಗೆ ಬುಡು ಮುನ್ನ ಹಾರ್ದೆ. ನೋಡ್ತೆ ಮಡ್ಲೆಗಾರಿಗೆ ನಾಕ್ ಬಿತ್ತು. ಹೊಡೆದದ್ ನನಗೆ ಇರ್ಬೇಕು ಹೆಚ್ಚಾಗಿ, ಬಿದ್ದದ್ದು ಮಡ್ಲೆಗಾರಿಗೆ ಬದಿಕೊಂಡೆ. ಜನ ಒಟ್ಟ ಕೊಟ್ಟರು ನೋಡಿ ನನಗೆ ಪುರ್ಸೊತ್ತಿಲ್ಲ. ನಾನು ಸತ್ಯಗೆ ಹೇಳುದು, ಇರುವುದು ಒಂದಂಗೆ ಅದು ಹೇಳುದು ಕೈ ಇಲ್ಲ. ಅದು ಹರಿದು ಚೂರ್ ಚೂರಾಯ್ತು. ಅಲ್ಲಿಂದ ತಪ್ಪಿಸ್ಕೊಂಡು ಅಂತೂ ಇಂತೂ ಬಂದೆ. ಯಾಕೆಂದ್ರೆ ಸಂಗೀತದ ಬಗ್ಗೆ ಅಭಿರುಚಿ ಇಲ್ಲ ಜನಕ್ಕೆ, ಅದೇ ತಲೆ ಬಿಸಿ ನಮಗೆ. ಇಂಥ ಕರ್ಮ ಜನ ಮತ್ತೆ ಎಂತ ಆಗ್ತದೆ, ಇಂಥವ್ರೆ ಪ್ರೇಕ್ಷಕರು ಆದ್ರೆ ಇದು ಆಗು ಹಣೆ ಬರ ಇಷ್ಟು. ಯಾರಿಗೂ ಬಂದವ್ರಿಗೆ ಗಂಧಗಾಳಿ ಗೊತ್ತಿಲ್ಲ. ಹಾಗಾಗಿ ನಮ್ಮ ಯೋಗ್ಯತೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ದಡ ದಡ ಕೊಟ್ಟಲ್ವ, ನಾವು ಜಾಗ ಬಿಟ್ಟಾಯ್ತು. ಆದ್ರೆ ನನಗೆ ಆ ಚಂಡವನ ಮೇಲೆ ಒಂದು ಪಾಪ ವಿಶ್ವಾಸ ಇತ್ತು. ಅವ ನನ್ನ ಪದ್ಯಕ್ಕೆ ಅವ ಬಾರಿಸಬೇಕು, ಕೋಳಿ ಎತ್ಕೊಂಡು ಹಿಡ್ಕೊಂಡವ, ಅವಂಗ ಅವಕಾಶ ಆಗ್ಲಿಲ್ಲ. ಬಹಳ ಬೇಸರ ಇತ್ತು. ಮರ್ದಿವ್ಸ ನೇರ ಅವನ ಮನೆಗೆ ಹೋದೆ. ಬೇಸರ ಮಾಡ್ಕೋಬೇಡ ಅಂತ ಒಂದು ಧನ್ಯವಾದ ಕೊಟ್ಟು ಬರುವ ಅಂತ ಹೋದೆ. ಹೋಗ್ತೇನೆ, ದೂರದಿಂದ ನೋಡುವಾಗ್ಲೇ ಮನೆ ಮುಂಬಾಗ್ಲೆಲ್ಲ ಕೂರ್ಸ್ಕೊಂಡಿದ್ದಾರೆ. ಅವ ಕೋಲ್ ಎತ್ಕೊಂಡೇ ಇದ್ದಾನೆ. ಕೋಲ್ ಬಿಡ್ಲೇ ನನಗ್ ತಲೆ ಇದು 4-5 ದಿವಸ ಕಳೆದಿತ್ತು. ನನಗ್ ತಲೆ ಬೇರೆ, ನಾನು ಬಂದದ್ ನೋಡೇ ಕೋಲ್ ಹಿಡ್ಕೊಂಡ. ಅಲ್ಲ ಇವನ್ ಕಥೆ ಎಂತದ್ದು ಅಂತ ಗೊತ್ತಾಗ್ಲಿಲ್ಲ. ಹೋಗಿ ಹಾಗೆ ಮತ್ತೆ ಚಂಡೆವರೇ ಅವತ್ ನಮ್ ಭಾಗವತ್ಗೆ ಹಾಗೆ ಅಂತ ಹೇಳಿದೆ. ಒಂದೊಬ್ಬ ಇದ್ದ ನೋಡಿ ಪುಣ್ಯಾತ್ಮ, ಅದು ಸರಿ ಬಾಯಿ ಹೊರಳುವುದಿಲ್ಲ. ಒಂದ್ ರೀತಿ ಕೊಡ್ಲಾಗಿದೆ ಮಾತೆಲ್ಲ. ನೀವು ಸತ್ತು ಮಣ್ಣು ತಿಂದು ಹೋಗ್ಲಿಕ್ಕೆ ನೀವು ಎಷ್ಟು ಮನೆ ತೆಗ್ದಿದ್ರಿ ಕೇಳ್ದ. ಯಾಕೋ ಕೇಳ್ದೆ, ನಿಮ್ದೊಂದು ಪದ್ಯವ ನೀವು ಸತ್ತ ಮಾಡಿದ ಆವತ್ತು ನಿಮ್ಮ ಪದ್ಯ ಕೇಳಿ ಆ ಕೆಟ್ಟ ನೀವು ಸ್ವರ ತೆಗೆದದ್ದು ನನಗೆ ಕೈ ಎತ್ತದವಂಗೆ ಅಲ್ಲೇ ಹಿಡ್ಕೊಂತು ಒಂದೊಂದು. ಅದಂತ ಪಾರ್ಶ್ವವಾಯು ಹೊಡೆದಿದಂತೆ ಅವನಿಗೆ ಸ್ವರ ಕೇಳಿ. ಅಲ್ಲ ಅವರು ಹೊಟ್ಟೆ ಪಾಡಿಗೆ ಬಂದವರು, ಅವ್ರ ಕರ್ಮ ಅವರಿಗೆಲ್ಲ ಎಂತ ಅಭಿರುಚಿ. ನಮಗೆ ಇದು ಹವ್ಯಾಸಕ್ಕೋ ಅಭ್ಯಾಸಕ್ಕೋ ಮಾಡ್ಕೊಂಡವ್ರ ಹೊಟ್ಟೆ ಪಾಡಿಗೆ ಅವ್ರಿಗೆ ಗೊತ್ತಿಲ್ಲ, ನಮ್ಗದು ಅನಿವಾರ್ಯತೆ ಇಲ್ಲ. ಆದ್ರೂ ಒಂದು ಕಲೆಯ ಮೇಲೆ ಅಭಿಮಾನದ ಮೇಲೆ ನಾವು ಮಾಡುದು. ಆವತ್ತು ಹಿಡ್ಕೊಂಡು ಕೋಲ್ ಇವತ್ತಿನವರೆಗೆ ತಪ್ಪಿಸೋಕಾಗ್ಲಿಲ್ಲ ಅಂತ ಹೇಳ್ದ. ಎಲ್ಲಿದೋ ಔಷಧಿ ತಂದು ಒಂದ್ ಕಡೆ ತಿಕ್ತಾ ಇದ್ದಾರೆ, ಆದ್ರೂ ಕೈ ಕೆಳಗೆ ಬರುವುದಿಲ್ಲ. ಅವ್ರ ಮನೆ ಹೆಂಗಸರೆಲ್ಲ ಒಟ್ಟಾದ್ರು. ನಾನು ಅಲ್ಲಿ ಜಾಗ ಬಿಟ್ಟೆ.
ಯಾಕೆ ಇದ್ರ ಹಣೆ ಬರ ನಮ್ಗೆ ಗೊತ್ತಾಗಿದೆ. ಯಾಕೆ ಅಂತ ಹೇಳಿದ್ರೆ ಜನರ ಅಲ್ಲಿ ಯಾರಲ್ಲೂ ಆಸಕ್ತಿ ಇಲ್ಲ, ಸರಿಯಾದ ಮಾರ್ಗದರ್ಶನ ಇಲ್ಲ, ಅದಕ್ಕೆ ಅಭಿರುಚಿ ಇಲ್ಲ, ಕಲ್ತದ್ದು ಅಷ್ಟಕ್ಕಷ್ಟೇ. ನ್ಯಾಯವಾಗಿ ಕಲ್ತವ್ರಿಗೆ ಬೆಲೆ ಇಲ್ಲ, ಹೌದಾ? ಹಾಗಾಗಿ ಅವತ್ತ ಆ ಅಂಗಿ ಹೋಯ್ತು ನೋಡಿ, ಈಗ ಈ ಅಂಗಿ ಹಾಕೊಂಡು ಬಂದಿದ್ದೆ ನಾನು. ಎಲ್ಲೇ ಹಾಡಿದ್ರು ಜನ ನಿಲ್ಲುವುದಿಲ್ಲ, ಹಾಗಾಗಿ ಅವ್ರಿಗೆ ಅಭ್ಯಾಸ ಇಲ್ಲ ಅಂತ ಹೇಳ್ಬೇಕು ಬಿಟ್ರೆ ಬೇರೆ ಎಂತದ್ದು ಇಲ್ಲ. ಆ ರಗಳೆ ಬೇಡ ಅಂತ ನಾನು ಇಲ್ಲಿಗೆ ಬಂದಿದ್ದೇನೆ, ಈಗ ಕಾಡಿಗೆ ಬಂದಿದ್ದೇನೆ. ಯಾಕೆ? ಪುರ ಮಂದಿಗಳೆಲ್ಲ ಸೇರುತ್ತ ಪುರ ಮಂದಿಗಳೆಲ್ಲ ಸೇರುತ್ತ ಭಾರಿ ಉಪಟಳ ಕೊಡುವರಿಂದಿಲಿ, ಭಾರಿ ಉಪಟಳ ಕೊಡುವರಿಂದಿಲಿ, ಸಾರತರ ಸಂಗೀತಕ್ಕೇನು ಬೆಲೆಯೋ, ಸಾರದರ ಸಂಗೀತಕ್ಕೇನು ಬೆಲೆಯಲಿಲ್ಲ. ಸಾರದರ ಸಂಗೀತಕ್ಕೇನು ಬೆಲೆಯಲಿಲ್ಲ. ನಮಗಂತೂ ಸಾಕಾಗೋಗಿದೆ. ಹಾಗಂತ ಎಷ್ಟೇ ಕಷ್ಟ ಆದ್ರೂ ಈ ಹಿಡ್ಕೊಂಡದ್ದಂತೂ ನಾನೇ ಹಾಡುವುದನ್ನು ಬಿಡ್ಲಿಕ್ಕಿಲ್ಲ. ಇದರಲ್ಲಿ ಹೆಚ್ಚು ಸಾಧಿಸಬೇಕು, ಹೆಚ್ಚಬೇಕು, ಅದಕ್ಕೆ ಏಕಾಂತವೇ ಬೇಕು ಅಂತ ಈ ಕಾಡಿಗೆ ಬಂದಿದ್ದೆ ನಾನು. ಅಲ್ಲಲ್ಲ ಹಾಗಲ್ಲ, ಅಲ್ಲಲ್ಲ ಅವ್ರು ಊರ್ ಬಿಡ್ಬೇಕು ಅಂತ ಮತ್ತೆ ನಾವು ಊರಿಗೆ ಹೋಗಿ ಹಾಡ್ಬೇಕು ಅಂತ ಹೇಳುದ ಆ ಲೆಕ್ಕದಲ್ಲಿ ಹೇಳಿದ್ದಲ್ಲ. ಈ ಮನುಷ್ಯರಿಗೆ ಅಭಿರುಚಿ ಇಲ್ಲ ಅಂದನಲ್ಲ, ನಾನು ಈಗ ಒಂದು ಜಾಗದಲ್ಲಿ ಕೂತ ಹಾಡದೆ ಅಂತ ಆದ್ರೆ ಎಲ್ಲಿ ಎಷ್ಟು ಕತ್ತೆ ಬೇಕಿದ್ರೆ ಇಲ್ಲಿ ಬಂದರ ಆಲೈಸುವುದು, ಅದ್ರ ಸಂತೋಷವೇ ಬೇರೆ. ಹಾಗಿದ್ರೆ ಕತ್ತೆಗಿದ್ದ ಈ ಸಂಗೀತ ಪ್ರಜ್ಞೆ ಮನುಷ್ಯರಿಗಿಲ್ವಲ್ಲ? ಕತ್ತೆ ಒಳ್ಳೆ ಆಲಿಸ್ತದಲ್ಲ. ಹೌದಪ್ಪ, ಸುಮ್ಮನೆ ಹೇಳುವುದಲ್ಲ, ಹೋಗುವುದೇ ಇಲ್ಲ, ಮತ್ತೆ ನಾನು ಓದೋದ್ರಲ್ಲಿ ಬರ್ತದೆ. ಅಷ್ಟರ ಮಟ್ಟಿಗೆ ಆ ಪ್ರಾಣಿಗಾದ್ರೂ ಆಸಕ್ತಿ ಉಂಟು, ಮನುಷ್ಯರಿಗೆ ಇಲ್ಲ ಅಂತ ಬೇಸರ. ಈಗ ನಾನು ಇಲ್ಲಿಗೆ ಬಂದದ್ದು ಹೌದು, ಇಲ್ಲಿ ಯಾರು ಉಪದ್ರ ಇಲ್ಲಲ್ಲ. ಯಾಕೆಂದ್ರೆ ಅಭಿರುಚಿ ಅದು ಗೊತ್ತಿಲ್ಲದೆ ಹೋದವರು ಹೊಡೆಯುವುದು ಓಡಿಸುದು ರಗಳೆ ಬೇಡ. ಹಾಗೂ ಒಂದು ನೋಡಿ ಮರ ಕಾಣ್ತಾ ಉಂಟು, ಇದು ನೋಡಿದ್ರೆ ಅಶ್ವತ್ಥ ಮರವೇ ಕಾಣ್ತದೆ. ಇದ್ರ ಅಡಿಯಲ್ಲಿ ಕೂತು ನಾನು ಬಾಯಿ ತೆಗೆದು ನನ್ನಷ್ಟಕ್ಕೆ ನನ್ನ ಸಂತೋಷಕ್ಕೆ ನಾನು ಹಾಡಿ ಬಿಡ್ತೇನೆ. ಯಾರು ಹಂಗಿಲ್ಲ, ಯಾವ ತಾಪತ್ರ ಇಲ್ಲ ನೋಡುವ. ಯಾರಿಗೇನಾಯ್ತೇನೋ ಗೊತ್ತಿಲ್ಲ, ನನಗಂತೂ ಬಹಳ ಸಂತೋಷ ಆಯ್ತು. ಕೆಲವು ದಿವಸ ಏನು ಬೇಡ, ನಿಶ್ಚಿಂತಿನ ಮನೆಗೆ ಹೋಗುದು, ನಾ ಇಲ್ಲಿ ನಿಲ್ಲುವುದಿಲ್ಲ ನೋಡು. ಎದುರು ದಿನ ಬ್ರಹ್ಮರಕ್ಕದು ಬ್ರಾಹ್ಮಣರ ಕುಲ, ಆ ಕುಲದಲ್ಲಿ ನಾನು ಹುಟ್ಟಿದವ. ಏನು ಮಾಡೋಣ ಹೇಳಿ? 40 ವರ್ಷಗಳ ಕಾಲ ನನ್ನಪ್ಪನಿಗೆ ಸರಿಯಾದ ಮದುವೆ ಮಾಡಿಸ್ಲಿಲ್ಲ. ಯಾಕೆ? ಸರಿಯಾದ ಹುಡುಗಿ ಸಿಗಲಿಲ್ಲ ಎಂಬ ಕಾರಣಕ್ಕಾಗಿ. ತದನಂತರ ವಾಹನ ಅಪಘಾತದಲ್ಲಿ ನಾನು ಸತ್ತೆ. ಹೌದು, ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ? ಬ್ರಹ್ಮರಕ್ಕಸನಾಗಿ ಅಲೆಯುತ್ತಾ ಇದ್ದೇನೆ. ಸದ್ಯಕ್ಕೆ ಈ ಅರಳಿಕಟ್ಟೆಯನ್ನು ಆಶ್ರಯಿಸಿದ್ದೇನೆ. ಹೋಗುವವರು ಬರುವವರ ಮೇಲೆ ನನ್ನ ದೃಷ್ಟಿ ಬಿಟ್ಟು ಅಂತಾದ್ರೆ ಅವರಿಗೆ ಆಮೇಲೆ ಕಷ್ಟ ಆಗ್ತದೆ. ನೋಡೋಣ, ಯಾವುದಕ್ಕೂ ಅಲ್ಲೇ ಇರ್ತೇನೆ. ಮುರುಟಿ ಹೋಯಿತು ಕಾಲು ಕೈಗಳು, ಮುರುಟಿ ಹೋಯಿತು ಕಾಲು ಕೈಗಳು, ಹೊರಟು ಹಾಡನು ಕೇಳುತ್ತೀಗ
ಕಷ್ಟಕ್ಕೆ ನಾನು ಈ ಅರಳಿ ಕಟ್ಟೆಯಲ್ಲಿ ಮರದ ಮೇಲೆ ನೇತಾಡ್ತಾ ಇದ್ದೆ. ಆ ಸತ್ತವ ಎಲ್ಲಿದ್ದೋ ಏನೋ. ಅವನ ಇದು ಭಾಗವತ ಅವನು ಸ್ವರ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗುದಿಲ್ಲ. ಅಯ್ಯೋ ಅವ್ ಹಾಡಿದ್ರಿಂದಲೇ ಹೀಗಾಯ್ತು ನಮ್ಮ ಪರಿಸ್ಥಿತಿ. ಕೈ ಕಾಲೆಲ್ಲ ಕೊಟ್ಟೆ ಆಯ್ತು. ಕಾರಣ ನಾನು ಮನುಷ್ಯನಾಗಿರುವಾಗ ನಾನು ಸಂಗೀತ ಅಭ್ಯಾಸ ಮಾಡಿದ್ದೆ, ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ದೆ. ಈ ಸತ್ತವ ಸರಿಯಾಗಿ ಹೇಳಿದ್ರೆ ನಾನು ಸರಿಯಾಗ್ತಿದ್ನೋ ಏನು. ಅವು ಸರಿಯಾಗಿ ಹೇಳಲಿಲ್ಲ, ಅಪಶ್ರುತಿಯಲ್ಲಿ ಅಪಸ್ವರದಲ್ಲಿ ಅವಲಯದಲ್ಲಿ ಕೂಗುದ ನೋಡಿ ಕಿವಿ ಹೋಯ್ತು, ಕೈಕಾಲೆಲ್ಲ ಹೀಗಾಯ್ತು. ಹೀಗಾಯ್ತು ಅಂತ ಸರಿ ಮಾಡುವವರು ಯಾರಿದ್ದಾರೆ? ಇನ್ನು ದೇವರೇ ಕಾಪಾಡಬೇಕು. ಅಯ್ಯೋ ದೇವರೇ. ನೀಲಯ್ಯನೆಲ್ಲುವ ಪರಮ ಸಾತ್ವಿಕನು ಮೇಳವ ಕಟ್ಟಿತ ಓರಸುತ್ತುವನು, ಮೇಳವ ಕಟ್ಟಿತ ಓರಸುತ್ತುವನು. ತಾಳಲಯ್ಯದ ಜ್ಞಾನ ಖಚಿತವಾಗಿರುವುದು, ತಾಳಲಯದ ಜ್ಞಾನ ಖಚಿತವಾಗಿರುವುದು, ಖಚಿತವಾಗಿರುವುದು, ಖಚಿತವಾಗಿರುವುದು. ಮೇಲಾಗಿ ಸದ್ಗುಣ ನಿಧಿಯೇ ತಾನಹುದು, ಮೇಲಾಗಿ ಸದ್ಗುಣ ನಿಧಿಯೇ ತಾನಹುದು. ತಾಳಲಯದ ಜ್ಞಾನ ಖಚಿತವಾಗಿರುವುದು, ಮೇಲಾಗಿ ಸದ್ಗುಣ ನಿಧಿಯೇ ತಾನಹುದು. ನಮ್ಮ ಪರಿಚಯ ಆಯ್ತಾ ನಿಮಗೆ? ಸುಪ್ರಸಿದ್ಧ ಭಾಗವತ ನೀಲಯ್ಯನವರು ಅಂತ ಹೇಳಿದ್ರೆ ನಾವು. ಹಾ ನಮಸ್ಕಾರ. ನಮ್ಮ ವಿಚಾರ ನಾವು ಹೇಳಿಕೊಳ್ಳಬಾರದು ಸ್ವಾಮಿ, ಜನ ನಮ್ಮನ್ನ ಹಾಗೆ ಹೇಳ್ತಾ ಇದ್ದಾರೆ ಅಂತ. ಸುಪ್ರಸಿದ್ಧ ಭಾಗವತರು ಅಂತ. ಆದ್ರೆ ಏನ್ ಮಾಡೋಣ ಹೇಳಿ, ಒಳ್ಳೆ ಭಾಗವತರಿಗೆ ಈ ಕಾಲದಲ್ಲಿ ಯಾವ ಮೇಳದಲ್ಲೂ ಅವಕಾಶ ಇಲ್ಲ. ಹೌದೌದು, ಪೌರಾಣಿಕ ಶೈಲಿಯಲ್ಲಿ ನೀವು ಹಾಡು ಹೇಳ್ತೀರಾ, ಆ ಭಾಗವತ ಪುಣ್ಯಾತ್ಮನಿಗೆ ಎಲ್ಲಿಯೂ ಅವಕಾಶ ಇಲ್ಲ. ಎಲ್ಲಾದ್ರೂ ಮಂದರ್ತಿ ಮಾರ್ನಕಟ್ಟೆ ಇಂತ ಮೇಳ ಹುಡುಕಬೇಕು ಬಿಟ್ರೆ ಮತ್ತೆ ಬೇರೆ ಮೇಳದಲ್ಲಿ ಅವನಿಗೆ ಅವಕಾಶ ಇಲ್ಲ. ಯಾಕೆಂದ್ರೆ ಜಾನಪದ ಶೈಲಿಯಲ್ಲಿಯೋ ಇನ್ನು ಭಾವಗೀತೆ ಇನ್ನು ಚಿತ್ರಗೀತೆಗಳು ಹಾಡ್ತಾರಂತ ಆದ್ರೆ ಅವನೇ ಒಂದು ಅವಕಾಶ ಉಂಟು. ಅಲ್ಲ ಸುಳ್ಳಲ್ಲ ಅದು. ಯಾಕಂದ್ರೆ ಇತ್ತೀಚೆಗೆ ಡೇರೆ ಮೇಳದಲ್ಲಿ ಈಗ ನಾಗವಲ್ಲಿ, ಶಿವರಂಜನಿ, ಶಿವಾನಿ, ಭವಾನಿ ಇಂತಹ ಪ್ರಸಂಗಗಳಲ್ಲಿ ನೋಡಿ ಎಲ್ಲಿ ನೋಡ್ರೆ ಅವ್ರು ಯಾವ ರೀತಿಯಲ್ಲಿ ಅವ್ರಿಗೆ ದುಡ್ಡು ಆಗ್ತಾ ಉಂಟು. ಹೌದು, ಅಲ್ಲಿ ನನ್ನಂತ ಭಾಗವತ್ ಕುತ್ಕೊಂಡ್ರೆ ಅವ್ರ ಜಾನಪದ ಶೈಲಿ ಹಾಡಿ ನಮ್ಗೆ ಆಗ್ತದ? ನಾವು ಆ ಜೋಗಿ ಹಾಡು ನಮ್ಮ ಹತ್ರ ಒಟ್ಟಿ ಹಾಡು ನಮ್ಮ ಹತ್ರ ಹಾಡ್ಲಿಕ್ಕೆ ಆಗ್ತದ? ಅಲ್ಲ ಅದೇ ಅದು ನಾವು ಹೇಳಿದ್ರೆ ಮಾತ್ರ ನಾವು ಭಾಗವತ ಅಂತ ಆಗುದು. ಈಗ ಅಂತ ದೊಡ್ಡ ದೊಡ್ಡ ಭಾಗವತ ಅಲ್ಲ, ಯಥಾರ್ಥವಾಗಿ ಪೌರಾಣಿಕ ಶೈಲಿಯಲ್ಲಿ ಅವ್ರು ಹಾಡ್ತಾರೆ, ಹಾಡುದಿಲ್ಲ ಅಂತಲ್ಲ, ಅದ್ರ ಜೊತೆ ಅದನ್ನೂ ಅಳವಡಿಸಿಕೊಂಡಿದ್ದಾರೆ. ಆದ್ರಿಂದ ಅಂತವ್ರಿಗೆ ಒಂದು ಅವಕಾಶ ಅಲ್ಲ, ಅದು ಹೌದು. ಯಾಕಂದ್ರೆ ಮೊನ್ನೆ ಒಂದು ಪ್ರಕರಣ, ಕರ್ಣ ಪರ್ವ ಪದ್ಯ, ಆಮೇಲೆ ಶಶಿಪ್ರಭೆ ಬೆಳಗಿನ ಜಾವಕ್ಕೆ ನಾನು ಕುಳಿತುಕೊಂಡಿದ್ದೆ ಸ್ವಾಮಿ. ನೋಡಿದ್ರೆ 3 ಮಕ್ಕಳಿದ್ದಾರೆ. 3 ಮನೆ ಹೋಗ್ಲಿಕ್ಕೆ ಅವ್ರಿಗೆ ಬೆಳಕಿನ ಅವಸ್ಥೆ ಇಲ್ಲ. 3 ಎಲ್ಲ ಒಂದು ಅರ್ಧ ನಿದ್ರೆ ಮಾಡುತ್ತಿದ್ದ ವರೆ ನಾವು ಸೇರಿಸಿದ್ದು. ಹಾಗೆ ಪೌರಾಣಿಕ ಕಥೆ ಕೇಳುವವರು ಇಲ್ಲ, ಹಾಡುವವರಿಗೆ ಬೆಲೆ ಇಲ್ಲ ಅಂತ ಅದ್ರ ಅರ್ಥ. ಆವಾಗ ಉಳಿದವರೆಲ್ಲ ಹಳಿಯವರು ಕೆಲವರು ಹೇಳಿದ್ರು, ಭಾಗವತರು ನೀವೊಂದು ಮೇಳ ಕಟ್ಟಿ ಅಂತ ಹೇಳಿದ್ರು. ನಾನು ಬೇಡ ಅಂತ ಹೇಳಿದೆ. ಆದ್ರೂ ಕೇಳಿಲ್ಲ. ಯಾಕೆ ಅಂತ ಕೇಳಿದೆ. ಬೇಡ ಅಂತ ಹೇಳಿದೆ. ಯಾಕೆ? ಈ ಕಲಾವಿದರ ಮೇಳ ಕಟ್ಟಿ ಉದ್ದಾರ ಆದವರು ಎಷ್ಟು ಜನ ನನಗೆ ಗೊತ್ತಿಲ್ವಾ? ಸುಪ್ರಸಿದ್ಧ ಹಾಸ್ಯಗಾರೊಬ್ಬ ಅಲ್ಲ, ಪುತ್ತೂರು ಮಾಲಿಂಗೇಶ್ವರ ಮೇಳದ ಒಂದು ಯಾರ್ಯಾರ್ದು ದುಡ್ಡು ತಂದು ಹಾಕಿ ಒಂದು ಮೇಳ ಮಾಡ್ಲಿಲ್ವಾ? ಯಾರಂತ ಮತ್ತೆ ಸೀತಾರಾಮ್ ಕುಮಾರ್ ಮತ್ತೆ ಅಶೋಕ್ ಶೆಟ್ಟರ್ ಒಂದು ಮೇಳ ಮಾಡ್ಲಿಲ್ವಾ? ಅಲ್ಲ ಹೌದಪ್ಪ, ಮೇಳ ಮಾಡಿದ್ರೆ ಲಾಭ ಹೊಂದಿದ್ರು ಬಿಟ್ರು ನನಗಂತೂ ಗೊತ್ತಿಲ್ಲ. ಆ ವರ್ಷ ಪ್ರಚಾರದಲ್ಲಿ ತುಂಬಾ ಪ್ರಚಾರಕ್ಕೆ ಬಿದ್ರು. 130 ಗುತ್ತಿಗೆ ಹಾಗೆ ನಮ್ಮದು ಅಂತ 188ರಲ್ಲಿ 130 ಗುತ್ತಿಗೆದಾರ ನಮಗೆ ಸಿಕ್ಕಿದ್ದಾರಂತ ಅವ ಪ್ರಚಾರ ಕೊಟ್ರು. ಪತ್ರಿಕೆ ನಾವು ನೋಡಿದ್ದು, ಸಂತೋಷ ಆಯ್ತು. ಬರುವ ವರ್ಷ ನಮ್ಮನ್ನು ಕರಿಬಹುದು ಆ ಮೇಳಕ್ಕಂತಿದ್ವಿ ನಾವು. ಆಯ್ತಾ, ಮೇಳ ಮುಗೀತಾ, ಮೇಳ ದೇವ್ರ ಸೇವೆ ಆಯ್ತು, ಮೇಳ ಹಿರ್ಕಂದ್ರು ಅಂತ ಆಯ್ತು. ಹಿರ್ಕೊಂಡ್ರಂತ ಆವಾಗ ಇವ್ರು ಕೇಳಿದ್ರೆ, ಅಯ್ಯೋ ನಮಗ್ ನಷ್ಟ ಆಯ್ತು. ಅಶೋಕ್ ಶೆಟ್ಟರ್ ಕೇಳಿದ್ರೆ, ಪಾಪ ಒಳ್ಳೆ ಜನ ಅವರು, ನಮಗೂ ನಷ್ಟ ಆಯ್ತು ಮಾರಾದ. ಆಯ್ತಪ್ಪನ ಕೇಳಿದ್ರೆ, ಅವನು ಪೂರ ಹೋಯ್ತಪ್ಪ ನಮ್ಮ ಮೇಳ ಅಂದವ. ಮೇಳ ಆಯ್ತಪ್ಪ, ಪಾಪ ಯಾರ್ದ ಬಂಡವಾಳ, ಪಾಪ ಮೇಳ ಮಾಡುವಾಗ ಪ್ರಯತ್ನ ಪಟ್ರು. ಕಲಾವಿದ್ರ ಮೇಳ ಮಾಡಿದ್ರೆ ಆಗುದಿಲ್ಲ ಸ್ವಾಮಿ. ಕುಂಟ ಗೋವಿಂದ ನಾಯಕರ ಮೇಳ ಮಾಡಿದ್ರೆ ಆಗಿದ್ದು ಅಷ್ಟೇ. ಹೌದಾ? ಹಾಗಂತ ಭಾಗವತರ ಮೇಳ ಮಾಡಿದ ಜೀವ ಅಂತ ಉಳ್ಕೊಂಡಿದೆ.
ಹೆತರೋ ಕುಮಾರಿಗೆ ನಮ್ಮ ಮೇಳಕ್ಕೆ ಬರ್ಬೇಕಂತಿದ್ದಾರೆ, ನನ್ನಲ್ಲಿ ಒತ್ತಾಯ ಮಾಡ್ತಿದ್ದಾರೆ. ಮತ್ತೆ ಭಾಗವತರ ನೀವು ಸೇರಿ ಮೇಳ ಮಾಡುವಂತ, ಆ ಸಿಗಂದೂರು ಮೇಳ ಮಾಡುವಂತ ಒತ್ತಾಯ ಮಾಡ್ತಿದ್ದಾರೆ. ನಾನ್ 4 ವರ್ಷ ಹೋಗ್ಲಿ, ಯಾಕಂದ್ರೆ ಭಟ್ರು ಒಂದು ಧೈರ್ಯ ಹೇಳಿದ್ದಾರೆ ನನಗೆ, ಅದಕ್ಕೆ ನಾನು ಕಾಯ್ತಾ ಇದ್ದೇನೆ. ಸುಳ್ಳು ಅಪಪ್ರಚಾರ ಈಗಾಗಲೇ ಹೊರಗೆ ಬಿದ್ದಿದೆ, ಬೇರೆ ಬೆಳೆಯೋದು. ಆದ್ರೆ ಭಾಗವತರ ಮೇಳ ಮಾಡಿ ಗಟ್ಟಿಯಾಗಿ ಉಳ್ಕೊಂಡಿದ್ದಾರೆ. ಯಾವ ಮೇಳ ಕೇಳಿದೆ? ಗೋಪಾಲ ಮೂರ್ತಿ ಮೇಳ ಮಾಡ್ಲಿಲ್ಲ ಈಗ. ಅವ ಸಾಲಿಗ್ರಾಮ ಮೇಳದ ಭಾಗವತ ಆಗಿದ್ದವನಲ್ವಾ, ಅವನಲ್ಲಿಂದ ಹೊರಗೆ ಹಾಕಿದ ಮೇಲೆ ಅವ ಮೇಳ ಮಾಡಿ ಗಟ್ಟಿಯಾಗಿ ನಡೀತಾ ಇಲ್ವಾ ಅದೀಗ? ಮತ್ ನಮ್ಮ ಇವರು ಪುಣಿಯವರು ಸುರೇಂದ್ರ ಬರುವ ವರ್ಷ ಗಟ್ಟಿ ಮೇಳ ಮಾಡ್ತಾನೆ ಸುದ್ದಿ ಉಂಟು. ಅಲ್ಲಿಗೂ ನಿನ್ನ ಕರೆ ಉಂಟು ಅಂತ ಮಾಡಿದ್ದೆ ನಾನು. ಹೌದು, ಡೇರೆ ಮೇಳ ಮಾಡ್ತಾನಂತ ಸುದ್ದಿ ಉಂಟು. ಹೀಗಾಗಿ ಭಾಗವತರ ಮೇಳ ಮಾಡಿದ್ರೆ ಮಾತ್ರ ಜೀವಂತವಾಗಿ ಉಳಿತಿದೆ ಅಂತ, ಅದಕ್ಕಾಗಿ ನಾನೊಂದು ಮೇಳ ಕಟ್ಟುವ ತೀರ್ಮಾನಕ್ಕೆ ಬಂದಿದ್ದೇನೆ. ಹೌದಾ, ಅದೇ ಕಲಾವಿದರು ಒಳ್ಳೊಳ್ಳೆಯವರು ಯಾರು ಸಿಗ್ತಾರೆ ನಾನು ಆಯ್ಕೆ ಮಾಡ್ತಾ ಇದ್ದೇನೆ. ಕಲಾವಿದರು ಪ್ರಸಿದ್ಧಿ ಅನ್ನೋದಕ್ಕಿಂತ ಮುಂಗಡ ಕೇಳಬಾರದು ನಮ್ಮಲ್ಲಿ, ಅಂತ ಕಲಾವಿದ್ರು ಬೇಕು. ಈಗ ಕಲಾವಿದರು ಅಂತ ಹೇಳಿದ ಆಚೆ ಮುಸುಡಿಗೆ ಬಣ್ಣ ಹಚ್ತಾರೋ ಅವ್ರು 2,000 ಕೊಡ್ತೀರಿ ಅಂತ ಕೇಳ್ತಾರೆ. ನಿಜಕ್ಕೂ ಅವ್ರನ್ನ ತೆಗೆದುಕೊಂಡು ಹೋಗಿ ಒಂದು ಯಾವ್ದೋ ಒಂದು ಅಂಗಡಿಯಲ್ಲಿ ಹಾಕಿದ್ರೆ ಕಸ ಗುಡಿಸ್ಲಿಕ್ಕೆ ಅವ್ರಿಗೆ ಬರುವುದಿಲ್ಲ. ಅಂತ ಸ್ವತ್ತು ಯಕ್ಷಗಾನಕ್ಕೆ ಅಗತ್ಯ ಉಂಟು. ಅವನ್ ಕೇಳೋದು 15-20 ನನಗೆ ಕೊಡ್ಬೇಕು ನನಗೆ ಮುಂಗಡವಾಗಿ ಅಂತ ಹೇಳ್ತಾನೆ. ಗ್ರಾಚಾರ್ಯ ಮೇಳ ಕಟ್ಟಿಕೊಂಡು ನಾವೇನ್ ಮಾಡೋದು ಸ್ವಾಮಿ? ಈಗ ಯಾರು ಕೈ ಕಾಲು ಹಿಡಿಬೇಕು ದುಡ್ಡಿಗೆ ಅಂತ ನನಗೆ ಅದು ಗೊತ್ತಿಲ್ಲ ಈಗ. ಹೌದಾ, ಒಳ್ಳೆತನಕ್ಕೆ ಬೆಲೆ ಇಲ್ಲ. ನಾವು ಕಲಿತದ್ದು ಉದ್ಯೋಗ ಬಿಡುವ ಹಾಗಿಲ್ಲ. ನೋಡುವ, ಈ ಅರಳಿ ಕಟ್ಟೆಯಲ್ಲಿ ಕುತ್ಕೊಂಡು ಒಳ್ಳೆ ರೀತಿಯಲ್ಲಿ ಯಾವ್ದಾದ್ರು ಒಂದು ರಾಗದಲ್ಲಿ ಪದ್ಯ ಹಾಡ್ತಾ ನೋಡುವ, ಮನಸ್ಸು ಸಮಾಧಾನಕ್ಕಾದ್ರೆ ಈಗ. ಏನು ಚಂದವೋ ವನವಿದೇನು ಅಂದವೋ, ಏನು ಚಂದವೋ ವನವಿದೇನು ಅಂದವೋ, ವನವಿದೇನು ಅಂದವೋ, ವನವಿದೇನು ಅಂದವೋ. ಗರಿಯ ಬಿಚ್ಚಿ ಕುಣಿವನವಿಲು ಏನು ಚಂದವೋ, ಗರಿಯ ಬಿಚ್ಚಿ ಕುಣಿವನವಿಲು, ಕುಣಿವನವಿಲು, ಕುಣಿವನವಿಲು ಏನು ಅಂದವೋ, ವನವಿರೇನು ಚಂದವೋ, ನವಿಲಿರೇನು ಅಂದವೋ. ಗಿರಿಯ ಶಿಖರದಿಂದ ಜಲವು ಹರಿದು, ಗಿರಿಯ ಶಿಖರದಿಂದ ಜಲವು ಹರಿದು ಕೆಳಗಿಳಿಯೇ ಗುರುತರದ ಸಂತಸವು, ಗುರುತರದ ಸಂತಸವು. ಏನು ಚಂದವೋ ವನವಿದೇನು ಅಂದವೋ, ಗಿರಿಯ ಬಿಚ್ಚಿ ಕುಣಿವನವಿಲು ಏನು ಗಂಧವೋ. ಗಿರಿಯ ಶಿಖರದಿಂದ ಜಲವು ಹರಿದು ಕೆಳಗೆ ಇಳಿಯೇ ಗುರುತರದ ಸಂತಸವು ಏನು ಚಂದವೋ, ವನವಿದೇನು ಗಂಧವೋ, ಏನು ಚಂದವೋ ವನವಿದೇನು ಅಂದವೋ. ಇಂದೆನ್ನಯ ಬಂದ ಸಂದಿತು ನಿನ್ನೋಳು ಅನುಬಂಧ, ಸಂದಿತು ನಿನ್ನೋಳು ಅನುಬಂಧ. ಒಂದಾವತ್ತಿಯೊಳೊಂದು ಪಕಾರವ, ಒಂದಾವತ್ತಿಯೊಳೊಂದು ಪಕಾರವ ಅಂದದಿ ಮಾಡುವೆ ಎಂದೆನಲಾಗ. ಪ್ರತಿ ನಮಸ್ಕಾರಗಳು. ಪುಣ್ಯಾತ್ಮ, ನೀನ್ ಎಲ್ಲಿಂದ ಬಂದವ, ಯಾಕಾಗಿ ಬಂದವ ನನಗಂತೂ ಅರ್ಥ ಆಗಲಿಲ್ಲ. ನಿನ್ನ ನೋಡ್ರೆ ಭೀಕರಾಕೃತಿಯಾಗಿ ಕಾಣ್ತಾ ಇದ್ದೀಯಾ. ಹೆದರುವ ಅಗತ್ಯ ಇಲ್ಲ. ನನ್ನಿಂದ ನನಗೆ ಯಾವ ತೊಂದರೆಯೂ ಆಗುವುದಿಲ್ಲ. ಕಾರಣ ನನಗೆ ನೀನು ಉಪಕಾರ ಮಾಡಿದವ, ಆದ್ರಿಂದ ತೊಂದರೆ ಆಗುವುದಿಲ್ಲ. ನಾನು ನಿನಗೆ ಉಪಕಾರ ಮಾಡಿದ್ದು ಅಂದ್ರೆ ಹೇಗೆ? ನಾನು ಬ್ರಹ್ಮರಕ್ಕಸನಾಗಿ ಈ ಮರದಲ್ಲೇ ಇದ್ದವ ನಾನು. ಓ, ಇದೇನು ಆಲದ ಮರದಲ್ಲಿದ್ದವನಾ? ಹೌದು. ಏನ್ ಮಾಡೋಣ ಹೇಳು. ಈಗ ನನ್ನ ದೇಹ ಈಗ ಹೀಗೆ ಉಂಟು. ಮೊದಲು ಮಾತ್ರ ಸರಿ ಇರ್ಲಿಲ್ಲ. ಕಾರಣ ನೀನು ಬರುವ ಮೊದಲು ಮತ್ತೊಬ್ಬ ಭಾಗವತ್ ಇಲ್ಲಿಗೆ ಬಂದಿದ್ದ. ಹಾಗಾದ್ರೆ ಇದು ಭಾಗವತ್ರ ಕಟ್ಟೆಯ?
ಅಂತ ಆಗಿದೆ ಈಗ. ಹಾ. ಕಾರಣ ಅವನು ಬಂದದ್ದು ಮಾತ್ರ ಅಲ್ಲ, ಅವನ ಕೆಟ್ಟ ಸ್ವರದಲ್ಲಿ, ಅವಲಯದಲ್ಲಿ, ಅಪಸ್ವರದಲ್ಲಿ ಕಿರಿಚಿದಷ್ಟ ಅವ ಹಾಡು ಹೇಳ್ತಾನೆ ಅಂತ. ಆ ಹಾಡನ್ನು ಕೇಳಿ ನನ್ನ ಕೈ ಕಾಲೆಲ್ಲ ಮುರುಟಿ ಹೋಗಿತ್ತು. ಹೌದು, ಬಂಧನಕ್ಕೊಳಗಾಗಿದ್ದೆ ನಾನು. ಮತ್ತೆ ನೀನು ಸರಿಯಾಗಿ ಹಾಡಿದೆಲ್ಲ ಸಂಗೀತವನ್ನ, ಆ ಸಂಗೀತ ಕೇಳಿ ಮತ್ತೆ ನನ್ನ ಕೈಕಾಲೆಲ್ಲ ಸರಿಯಾಯಿತು, ನನಗೆ ಉಪಕಾರ ಮಾಡಿದ್ದೀಯ. ಆದ್ರಿಂದ ಮುಂದೊಂದು ದಿವಸ ನಿನಗೆ ನಾನು ಉಪಕಾರ ಮಾಡ್ತೇನೆ, ಆ ಉಪಕಾರ ನೀನು ಸ್ವೀಕರಿಸಬೇಕು. ಅಯ್ಯ ಪುಣ್ಯಾತ್ಮ, ಆ ದೃಷ್ಟಿಯಿಂದ ನಾನು ಹಾಡಿದ್ದಲ್ವೇ ಅಲ್ಲ. ಅನ್ಯರಿಂದಲೇ ಧೈರ್ಯತೆಯಲಿ ಅನ್ಯರಿಂದಲೇ ಧೈರ್ಯತೆಯಲಿ ಮುನ್ನ ಪಡೆಯುವವನಲ್ಲ ಕೇಳಿ, ಮುನ್ನ ಪಡೆಯುವವನಲ್ಲ ಕೇಳಿ. ಎನ್ನುವ ಅಭಿಮಾನವನು ಬದುಕಲು ಇನ್ನು ತೋರೆ. ಭಾಗವತರೇ, ಏನೋ ಆತನಿಂದಾಗಿ ನಿನ್ನ ಕೈಕಾಲುಗಳು ಸುರುಟಿ ಹೋಗಿದ್ದುವು. ಶುದ್ಧವಾದಂತಹ ಸಂಗೀತ ಸಾಹಿತ್ಯವನ್ನು ಕೇಳಿದಾಗ ನಿನ್ನ ಅಂಗಾಕಾರಗಳು ಮತ್ತೆ ಸರಿ ಹೊಂದಿದವು ಅಂತ ಹೇಳ್ತಾ ಇದ್ದೀಯ ನೀನು. ಖಂಡಿತ ನಿನಗೇನೋ ಉಪಕಾರ ಆಗಿರಬಹುದು, ನಿನಗೆ ಉಪಕಾರ ಮಾಡಬೇಕೆನ್ನುವ ಕಾರಣಕ್ಕಾಗಿ ನಾನಂತೂ ಹಾಡಿದ್ದ ಅಲ್ವೇ ಅಲ್ಲ. ಸತ್ಯ ಅಲ್ಲ. ನಾನು ಕಲಿತಿರುವಂತಹ ವಿದ್ಯೆ ಮನಸ್ಸಿನ ಬೇಸರದ ನಿವಾರಣೆಗಾಗಿ ನನ್ನಷ್ಟೇ ನಾನು ಹಾಡಿದ್ದಷ್ಟೇ. ಅದರಿಂದ ನಿನಗೆ ಉಪಕಾರ ಆಗಿರಬಹುದು. ಖಂಡಿತ. ಹಾಗಂತ ಪ್ರತ್ಯುಪಕಾರವನ್ನು ಬಯಸಿದವ ಖಂಡಿತ ನನ್ನ ಅಲ್ವೇ ಅಲ್ಲ. ನಿನ್ನ ಸಹಾಯ ನನಗೆ ಅಗತ್ಯ ಇಲ್ಲ. ನಿನ್ನಷ್ಟಕ್ಕೆ ನೀನು ಹೋಗು, ನನ್ನಷ್ಟು ನಾನು ಹೋಗ್ತೇನೆ ಪುಣ್ಯಾತ್ಮ. ಹಾಗೆ ಹೇಳ್ಬೇಡಯ್ಯ. ನನಗೆ ನೀನು ಉಪಕಾರ ಮಾಡಿದ್ರಿಂದ ಪ್ರತ್ಯುಪಕಾರ ಮಾಡ್ಲೇಬೇಕಂತ ನನ್ನ ಮನಸ್ಸು ಹೇಳ್ತಾ ಉಂಟು. ಅದು ಯಾವಾಗ ಹೇಗೆ ಅಂತ ನಾನು ಹೇಳ್ತೇನೆ ಬೇಕಾದ್ರೆ. ಆಯ್ತು ಪುಣ್ಯಾತ್ಮ, ಹೇಳು. ಸೋಮರಸನ ಸುತೆಯ ಸೋಮರಸನ ಸುತೆಯ ಪೀಡಿಗೆ ಕೋಮನಿ ಸಲಿಸಲಿಗೆ ಪೀಡಿಗೆ ಕೋಮನಿ ಸಲಿಸಲಿಗೆ ನೀಮನ ಮಾಡುತ್ತ ಭೂಮಿ ಪನಲ್ಲಿಗೆ ನೀಮನ ಮಾಡುತ್ತ ಭೂಮಿ ಪನಲ್ಲಿಗೆ ಸೋಮದೊಳೈದಲು ನೇಮವ ಮೀರೆ ಪನಲ್ಲಿಗೆ ಸಾಮದೊಳೈದಲು ನೇಮವ ಮೀರೆ ಸಾಮದೊಳೈದಲು ನೇಮವ ಮೀರೆ ಮುಂದೇನು ಉಪಕಾರ ಮಾಡುವುದು ಹೇಗೆ, ಆ ದಾರಿಯನ್ನು ನಾನೇ ಹೇಳ್ತೇನೆ ಬೇಕಾದರೆ. ಸೋಮರಸ ಕೇಳಿದ್ದೀಯಾ? ಕೇಳಿದ್ದೇನೆ. ಆ ಮಹಾರಾಜನಿಗೆ ಒಬ್ಬಳು ಮಗಳಿದ್ದಾಳೆ. ಆ ಮಗಳನ್ನ ನಾನು ಪೀಡಿಸುತ್ತೇನೆ. ನಿನಗೇನು ಉದ್ದೇಶ ಉಂಟಾ? ಉದ್ದೇಶ ಅಂತ ನಾನು ಬ್ರಹ್ಮರಕ್ಕಸ ಅಲ್ವಾ, ಇನ್ನೊಬ್ಬರು ಪೀಡೆ ಕೊಟ್ಟೇ ನಾನು ಸಂತೋಷ ಪಡುವವ. ಹಾಗೆ ಮತ್ತೆ ನಿನಗೊಂದು ಉಪಕಾರ ಮಾಡ್ಲಿಕ್ಕೆ ಅದರಲ್ಲಿ ಸಾಧ್ಯತೆ ಉಂಟು. ಅದೇ ಹೇಗೆ? ನಾನು ಹೋಗಿ ಪೀಡಿಸುವಾಗ ನಿನ್ನವರು ಕರೆಸ್ತಾರೆ. ನೀನು ಸರಿಯಾದ ಸಂಗೀತವನ್ನು ಹೇಳಿದೆ ಅಂತ ಆದ್ರೆ ಆಗ ನಾನು ಅಲ್ಲಿಂದ ಬಿಟ್ಟು ಹೋಗ್ತೇನೆ. ಮತ್ತೆ ಮೇಲಾಗಿ ಡಂಗುರನ್ನು ಹೊಡಿಸುತ್ತಾರೆ ಅವರು. ನನ್ನ ಮಗಳನ್ನು ಸರಿ ಮಾಡಿ ಕೊಟ್ಟವರಿಗೆ ಅರ್ಧ ರಾಜ್ಯವನ್ನು ಕೊಡುತ್ತೇನೆ. ಆಗ ನಿನಗೆ ಅರ್ಧ ರಾಜ್ಯವೂ ಸಿಗ್ತದೆ, ನನಗೂ ಸಂಗೀತ ಕೇಳೋದೇ ಆಗ್ತದೆ, ಅವಳು ಪೀಡೆಯೂ ದೂರ ಆಗ್ತದೆ. ಆದ್ರಿಂದ ಉಪಕಾರ ಮಾಡ್ಲಿಕ್ಕೆ ಒಂದು ಅವಕಾಶ ಅಲ್ವಾ, ಆದ್ರಿಂದ ನೀವು ಅಲ್ಲಿ ಹೋಗ್ಬೇಕು. ನಮೋ ನಮ. ಬರ್ತೇನೆ. ಕನಕದಾಲತೆಯಂತೆ ಕಾಮಿನಿ
ಸುಮಗಳರ ಸುತಲಂದು ಭಾಮಿನಿ ಸುಮಗಳರ ಸುತ ಅಂದು ಭಾಮಿನಿ ವನಕೆ ಐತರಲಾಗ ವನಕೆ ಐತರಲಾಗ ಸ್ವಗದಲ್ಲಿ ವಿನಯಶೀಲೆ ವಿನಯಶೀಲೆ ಒನಗೆ ಐದರಲಾಗ ಸೊಗದಲ್ಲಿ ವಿನಯಶೀಲೆ ಮನುಷ್ಯನಿಗೆ ಯೋಗ ಭಾಗ್ಯ ಎನ್ನುವುದು ಜೀವನದಲ್ಲಿ ಒಮ್ಮೆ ಬರುವುದು. ಹಾಗೆ ಬಂದಂತ ಯೋಗ ಭಾಗ್ಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು. ಆ ಮಟ್ಟಿಗೆ ನಾನು ಪುಣ್ಯಾತ್ಮಳೆ ಸರಿ. ಯಾಕೆಂದ್ರೆ ನಾಡಿದು ಸೋಮಪುರ, ಇದರ ದೊರೆಯ ಮಗಳು ನಾನು. ನನ್ನನ್ನು ಎಲ್ಲರೂ ಹೇಳಿಕೊಳ್ಳುತ್ತಾರೆ ಕಮಲೆ ಎನ್ನುವುದಾಗಿ. ಯಾಕೆ ನನ್ನ ಅಪ್ಪ ಹಾಗೆ ಹೆಸರಿಟ್ಟಿದ್ದಾರೆ, ಎಲ್ಲರ ಬಾಯಲ್ಲೂ ನಲಿಯಬೇಕು ಎನ್ನುವ ಕಾರಣಕ್ಕಾಗಿ ಹೆಸರಿಟ್ಟಿದ್ದೋ ಏನು. ಹಾಗಂತ ಗುರುಮಠದಿಂದ ಮನೆಗೆ ಬಂದ ಮೇಲೆ ಯಾಕೋ ಏನೋ ಬೇಸರ ಬಂದಾಕ್ಷಣ ನಮ್ಮಂತ ಹೆಣ್ಣು ಮಕ್ಕಳು ಏನು ಮಾಡಬೇಕು, ಮನೇಲಿ ಏನಾದರೂ ಕೆಲಸ ಮಾಡಬೇಕು. ಕೆಲಸ ಮಾಡ್ಲಿಕ್ಕೆ ಉಂಟೋ ಹೇಳಿ, ರಾಜಕುಮಾರಿ ಆದ ನಾನು ಕೆಲಸಕ್ಕೆ ಅಣಿಯಾದ್ರೆ ಸಾಕು, ನನ್ನ ಸಖಿಯರೆಲ್ಲ ಬಂದು ನೀನು ಆ ಕೆಲಸ ಮಾಡುವುದು ಸರಿಯಲ್ಲ, ನೀನು ಈ ಕೆಲಸ ಮಾಡಬಾರ್ದು ಎನ್ನುವುದಾಗಿ ನನಗೆ ಯಾವ ಕೆಲಸವನ್ನು ಮಾಡುವುದಕ್ಕೆ ಬಿಡುವುದಿಲ್ಲ. ಹಾಗಂತ ಬೇಸರ ಕಳೀಲಿಕ್ಕೆ ಏನಾಗ್ತದೆ, ನಮ್ಮದೇ ಆದಂತಹ ಉಪವನ, ಅದಕ್ಕೆ ಹೋಗಿ ಮನ ತಣಿಸಿಕೊಂಡು ಬರಬೇಕು ಎನ್ನುವ ಆಸೆ. ಹಾಗಾಗಿ ಸಖಿಯರನ್ನೆಲ್ಲ ಕೂಡಿಕೊಂಡಿದ್ದೇನೆ. ಮತ್ತು ತಡ ಯಾಕೆ? ವೇಗವಾಗಿ ಬಂದದ್ದೇನೋ ಹೌದು, ಇಲ್ಲಿಗೆ ಬಂದ ಮೇಲೆ ಆಹಾ, ಇದು ಚೈತ್ರ ತಂದ ಸಂಭ್ರಮ ಮೈತ್ರಿ ತಂದ ವಿಭ್ರಮ 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 ವಿಭ್ರಮ. ಇದು ಚೈತ್ರ ತಂದ ಸಂಭ್ರಮ ಮೈತ್ರಿ ತಂದ ವಿಭ್ರಮ. ಚೈತ್ರ ತಂದ ಸಂಭ್ರಮ ಮೈತ್ರಿ ತಂದ ವಿಭ್ರಮ ವಿಭ್ರಮ ವಿಭ್ರಮ. ಒಂದೇ ಬಳ್ಳಿಯಲ್ಲಿ ಎರಡು ಹೂವು ಅರಳಿ ನಿಂತಿದೆ, ಒಂದೇ ಬಳ್ಳಿಯಲ್ಲಿ ಎರಡು ಹೂವುಗರಳಿ ನಿಂತಿದೆ, ಹೂವು ಅರಳಿ ನಿಂತಿದೆ, ಹೂವು ಅರಳಿ ನಿಂತಿದೆ. ಚಂದದಿಂದ ದೇವ ಮುಡಿಯ ಸೇರುವ ಆಸೆ ಹೊಂದಿದೆ, ಚಂದದಿಂದ ದೇವ ಮುಡಿಯ ಸೇರುವ ಆಸೆ ಹೊಂದಿದೆ. ಆಹಾ ಓ ಆಹಾ
ಎಂತ ಸಂಭ್ರಮ ಚೈತ್ರದಂದ ಸಂಭ್ರಮ ಮೈತ್ರಿ ತಂದ ವಿಭ್ರಮ ಓಡಿ ಬರುವ ಮೋಡ ಕಳ್ಳು ನವಿಲು ನಾಟ್ಯವಾಡಿವೆ ಓಡಿ ಬರುವ ನೋಡ ಕಳ್ಳು ನವಿಲು ನಾಟ್ಯವಾಡಿವೆ ನವಿಲು ನಾಟ್ಯವಾಡಿವೆ ನವಿಲು ನಾಟ್ಯವಾಡಿವೆ ನವಿಲು ನಾಟ್ಯವಾಡಿವೆ ನವಿಲು ನಾಟ್ಯವಾಡಿವೆ ಓಡಿ ಬರುವ ಮೋಡ ಕಂಡು ನವಿಲು ನಾಟ್ಯವಾಡಿವೆ ನವಿಲು ನಾಟ್ಯವಾಡಿವೆ ನವಿಲು ನಾಟ್ಯವಾಡಿವೆ ಚಂದದಿಂದಲೇ ಮೋಡಿ ಮಾಡುವಂತೆ ಜಗಕ್ಕೆ ಪ್ರಕೃತಿ ತಾನೇ ಹಾಡಿದೆ ಮೋಡಿ ಮಾಡುವಂತೆ ಜಗಕ್ಕೆ ಪ್ರಕೃತಿ ತಾನೇ ಹಾಡಿದೆ ಕುಹು 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 ಮೋಡಿ ಮಾಡುವಂತೆ ಜಗಕ್ಕೆ ಪ್ರಕೃತಿ ತಾನೇ ಹಾಡಿದೆ ಆಹಾ ಓಹೋ ಆಹಾ ಓಹೋ ಓ ಎಂತ ಸಂಭ್ರಮ ದಿನತ ತರಿನ ದಿನತ ನದಿನ ದಿನದಿ ಇದು ಚೈತ್ರದಂದ ಸಂಭ್ರಮ ಮೈತ್ರಿ ತಂದ ವಿಭ್ರಮ 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 ಆಹಾ ನೋಡಿದ್ರ ಮನಕ್ಕೆ ಎಷ್ಟು ಸಂತೋಷ ಆಗ್ತದೆ ಈ ಹೊತ್ತಿನಲ್ಲಿ. ಯಾಕೆಂದ್ರೆ ಮನೆಯಲ್ಲೇ ಕುಳಿತದ್ದಿದ್ರೆ ಇಷ್ಟು ಸಂತೋಷದ ಸಂಭ್ರಮವನ್ನು ನಮಗೆ ಕಾಣ್ಲಿಕ್ಕೆ ಆಗ್ತದ. ಹಾಗೆ ಈ ವನದಲ್ಲಿ ಅರಳಿರುವಂತಹ ಕೆಲವು ನಾನಾ ವಿಧದ ಹೂಗಳನ್ನೆಲ್ಲ ಕೊಯ್ದು ಆರಿಸಿ ಆದಷ್ಟು ಬೇಗ ಮನೆಗೆ ಹೋಗ್ತೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ.
ಸೋಮಪುರದೊಳಗೊಂದು ದಿನದಲ್ಲಿ ಸೋಮರಸ ವಿಭವದೊಳಗಿದ್ದನು. ಕಾಮಿನಿ ಮಣಿ ಕಮಲೆಯೊಂದಿಗೆ ಸೀಮೆಯ ದೀಪ ಕಾಮಿನಿ ಮಣಿ ಕಮಲೆಯೊಂದಿಗೆ ಸೀಮೆಯ ದೀಪ. ಕೀರ್ತಿವೆತ್ತ ಹಲವು ರಾಷ್ಟ್ರಗಳಲ್ಲಿ ಒಂದಾದದ್ದು ಈ ರಾಮಪುರ. ಹಾಗಿದ್ರೆ ಇಲ್ಲಿ ವರ್ತಮಾನ ಕಾಲದ ದೊರೆಯಾಗಿ ಕಾಲ ಕಳೆಯುತ್ತಾ ಇದ್ದೇನೆ. ಎಲ್ಲವರು ಶಾಂತಿಯಿಂದ ನೆಮ್ಮದಿಯಿಂದ ಕಾಲ ಕಳೆಯುತ್ತಾ ಇದ್ದಾರೆ ನಮ್ಮ ನಾಡಿನಲ್ಲಿ. ಕಾರಣ ಏನು? ಬದುಕಿನಲ್ಲಿ ನಾವು ಅಳವಡಿಸಿಕೊಂಡು ಬಂದಿರುವಂತ ಸತ್ಯ ಧರ್ಮವೇ ಕಾರಣವಾಗಿದೆ. ಎಲ್ಲಿ ಸತ್ಯ ಇದೆಯೋ, ಎಲ್ಲಿ ಧರ್ಮ ಇದೆಯೋ, ಅಲ್ಲಿ ದೇವರು ಸದಾಕಾಲ ನೆಲೆಯಾಗಿ ನಿಂತಿರುತ್ತಾನೆ. ದೇವರು ಎಲ್ಲಿ ಸ್ಥಿರವಾಗಿ ನೆಲೆಯಾಗಿ ನಿಂತಿರುತ್ತಾನೋ ಅಲ್ಲಿ ಶಾಂತಿ, ನೆಮ್ಮದಿ, ಸುಖ ಸ್ಥಿರವಾಗಿ ಇರುತ್ತದೆ ಎನ್ನುವಂತ ವಿಷಯವನ್ನ ಅರ್ಥ ಮಾಡಿಕೊಂಡವರು ನಾವು. ಹಾಗಿದ್ರೆ ಯಾವುದು ಸತ್ಯ, ಯಾವುದು ಧರ್ಮ? ಯಾವ ಒಬ್ಬ ವ್ಯಕ್ತಿಯಾಗಲಿ ಹೆಚ್ಚೇನು ನಮ್ಮನ್ನೇ ನಾವು ಬಳಸಿಕೊಂಡ್ರೆ ಇನ್ನೊಬ್ಬರಿಂದ ನಮಗೆ ಕೆಟ್ಟದ್ದಾಗಬೇಕು ಅಂತ ನಾವು ಯೋಚಿಸ್ತೇವಾ? ಇಲ್ಲವೇ ಇಲ್ಲ. ಆ ಕೆಟ್ಟದ್ದನ್ನು ನಾವು ಮತ್ತೊಬ್ಬರಿಗೆ ಮಾಡದೇ ಇದ್ರೆ ಆಯ್ತು. ಇನ್ನೊಬ್ಬರಿಂದ ನಮಗೆ ಅನ್ಯಾಯ ಆಗಬೇಕು ಎನ್ನುವುದಾಗಿ ನಾವು ಯೋಚಿಸ್ತೇವಾ? ಆ ಅನ್ಯಾಯ ಇನ್ನೊಬ್ಬರಿಗೆ ಮಾಡದೇ ಇದ್ರೆ ಆಯ್ತು. ಇನ್ನೊಬ್ಬರಿಂದ ನಮ್ಮ ಸಾವನ್ನ ನಾವು ಬಯಸ್ತೇವಾ? ನಾವು ಇನ್ನೊಬ್ಬರ ಸಾವನ್ನ ಮಾಡದೇ ಇದ್ರೆ ಆಯ್ತು. ಇದೇ ಸತ್ಯ, ಇದೇ ಧರ್ಮ. ಈ ಧರ್ಮದ ತಳಹದಿಯಲ್ಲಿಯೇ ಬದುಕುತ್ತಾ ಇದ್ದವ ನಾನು. ಆದ್ದರಿಂದಲೇ ನಾಡಿನಲ್ಲಿ ಯಾವುದಕ್ಕೂ ಲೋಪ ದೋಷ ಇಲ್ಲದೆ ಸುಭೀಕ್ಷೆ ಎನ್ನುವುದು ತಾಂಡವಾಡುತ್ತಾ ಇದೆ. ಆದರೆ ಇನ್ನು ಸಾಂಸಾರಿಕ ಜೀವನದತ್ತ ಯೋಚನೆ ಮಾಡಿದಾಗ ಕುಲವತಿಯಾಗಿರುವಂತ ಹೆಣ್ಣೋರುಗಳನ್ನ ಕೈ ಹಿಡಿದು ನಮ್ಮ ಮನೆಯ ಭಾಗ್ಯಲಕ್ಷ್ಮಿಯನ್ನಾಗಿ ಮನೆ ತುಂಬಿಸಿಕೊಂಡೆ. ನಮ್ಮ ಉಭಯರ ದಾಂಪತ್ಯದ ಪ್ರತೀಕವೋ ಎನ್ನುವಂತೆ ಒಬ್ಬಳು ಮಗಳು ಹುಟ್ಟಿದ್ದಾಳೆ. ಅವಳ ವಿಷಯಕವಾಗಿ ಕುವರಿ ಹರೆಯ ತುಂಬಿದ ಕುವರಿ ಮತ್ತ ಸ್ಮರಣ ಸತಿಯ ರೂಪ ಪೋಲುವ ಸ್ಮರಣ ಸತಿಯ ರೂಪ ಪೋಲುವ ರೂಪ ಪೋಲುವ ತರಳೆಗೋಪುವ ವರನ ಕಾಣೆನು ತರಳೆಗೋಪುವ ವರನ ಕಾಣೆನು ಹರಹರೆನು ತೋ ತರಳೆಗೋಪುವ ವರನ ಕಾಣೆನು ಹರಹರೆನು ತೋ ಮಗಳವರುಗಳನ್ನು ಪಡೆದಿದ್ದೇನೆ. ಆ ಮಟ್ಟಿಗೆ ನಾನೇ ಭಾಗ್ಯವಂತ ಅಂತ ಭಾವಿಸಿಕೊಳ್ಳಬೇಕು. ಯಾಕೆ? ಈ ಪ್ರಪಂಚದಲ್ಲಿ ಅನೇಕರು ಅನೇಕ ಚಿಂತೆಯನ್ನು, ಅನೇಕ ಯೋಚನೆಯನ್ನು ಮಾಡ್ತಾರೆ. ಕೆಲವರಿಗೆ ಮಕ್ಕಳೇ ಹುಟ್ಟಲಿಲ್ವಲ್ಲ ಎನ್ನುವ ಚಿಂತೆ, ಇನ್ನು ಕೆಲವರಿಗೆ ಹುಟ್ಟಿದ ಮಕ್ಕಳು ಒಳ್ಳೆಯ ಮಕ್ಕಳು ಹುಟ್ಟಲಿಲ್ವಲ್ಲ ಎನ್ನುವುದೇ ಯೋಚನೆ. ಹಾಗಾಲೋಚನೆ ಮಾಡಿದ್ರೆ ನಮಗೆ ಸಂತಾನವೂ ಪ್ರಾಪ್ತಿಯಾಗಿದೆ, ಹುಟ್ಟಿದ ಮಗಳು ಒಳ್ಳೆ ಆಗಿದ್ದಾಳೆ. ಆದ್ರೆ ಹುಟ್ಟಿದ ಮಗಳ ವಿಷಯಕವಾಗಿ ಆಲೋಚಿಸಿದಾಗ ಈಗಾಗಲೇ 16 ವರ್ಷದ ಹೆಣ್ಣಾಗಿದ್ದಾಳೆ ಅವಳು. ಪ್ರಾಯ ಸಮರ್ಥಳಾಗಿರುವಂತ ಹೆಣ್ಣು. ಅವಳಿಗೆ ಯೋಗ್ಯ ವರನನ್ನ ಹುಡುಕಿ ಮದುವೆ ಮಾಡಿಸಬೇಕಾದದ್ದು ತಂದೆಯ ಕರ್ತವ್ಯ. ಕೇವಲ ಮಕ್ಕಳು ಹುಟ್ಟಿದ್ರೆ ಸಾಕಾಗದು. ಹುಟ್ಟಿರುವಂತ ಮಕ್ಕಳಿಗೆ ಬಟ್ಟೆಯನ್ನು ಉಣ್ಣುವುದಕ್ಕೆ ಅನ್ನವನ್ನೋ ಕೊಡಿಸಿದ ಮಾತ್ರಕ್ಕೆ ತಂದೆಯ ಹೊಣೆಗಾರಿಕೆ ಮುಗಿಯುವುದಿಲ್ಲ. ಯೋಗ್ಯವಾದಂತ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು. ತಂದೆಯಾಗಿ ಕೊಡಿಸಲೇಬೇಕಾದದ್ದು ಉತ್ತಮವಾದಂತ ಸಂಸ್ಕಾರ.
ಆ ಸಂಸ್ಕಾರವನ್ನೆಲ್ಲ ನನ್ನ ಮಗಳಿಗೆ ಕೊಡಿಸಿದ್ದೇನೆ. ಸಂಸ್ಕಾರಯುತಳಾಗಿಯೇ ಬದುಕುತ್ತಾ ಇದ್ದಾಳೆ. ಆದ್ರೆ ಪ್ರಾಯ ಸಮರ್ಥಳಾದಂತ ಮಗಳಿಗೆ ಯೋಗ್ಯನಾದಂತ ವರ ಬೇಕಲ್ಲ. ಯಾರಿಗೆ ಕೊಟ್ಟು ಮದುವೆ ಮಾಡುವುದು? ಯಾರಿಗೆ ಕೊಟ್ಟು ಮದುವೆ ಮಾಡಿದ್ರೆ ನನ್ನ ಮಗಳ ಜನ್ಮ ಸಾರ್ಥಕವಾದೀತು, ನಮ್ಮ ತಂದೆತನದ ಈ ಹೊಣೆಗಾರಿಕೆಯಿಂದ ನಾನು ಮುಕ್ತನಾಗುತ್ತೇನೆ. ಈ ವಿಷಯಕವಾಗಿ ಆಲೋಚಿಸುತ್ತಾ ಇದ್ದೇನೆ. ಯಾರದು? ಯಾರು ಈ ಕಡೆಗೆ ಬಂದ ಹಾಗುಂಟಲ್ಲ. ಬಂದಳು ಬಿಡುದಾಗಲೇ ಕೆದರಿದ ಕೇಶ ಬಲು ಆವೇಶ, ಕೆದರಿದ ಕೇಶ ಬಲು ಆವೇಶ, ಕಡಗಡಗಲ್ಲನು ಕಡಿಯುತ್ತಲಾದೆ ಮಠ ಮಠ ಬಿಸಿಲುಳು ತೆರಳುವಳಿಗೆ ಅರಿಯದೆ ಸಕಲರು ಪರಿತಪಿಸುತ್ತಲಿಯೇ ಕೆದರಿದ ಕೇಶ ಬಲು ಆವೇಶ, ಕಟ ಕಟಗಲ್ಲನು ಕಡಿಯುತ್ತಲಾಗೆ ರಾಜ ಏನು ಏನು ಏನಂತ ತಿಳಿದಿದ್ದೀಯ ನನ್ನನ್ನು ನೀನು? ನಿನ್ನದ್ದು ಆಳ್ವಿಕೆ, ನಿನ್ನದ್ದು ಒಂದು ಆಳ್ವಿಕೆ ಏನು? ನೀನು ತಿಳಿದದ್ದು ಏನು? ಬರೀ ಸಂಪತ್ತಿಗೆ ಬೆಲೆ ಕೊಟ್ಟವನು ನೀನು ಬಿಟ್ರೆ ವಿದ್ಯೆಗೆ ಅಲ್ಲ ಸಾಹಿತ್ಯಕ್ಕೆ ಇಲ್ಲ ಸಂಗೀತಕ್ಕೆ ಎಂದಾದ್ರೂ ನೀನು ಬೆಲೆ ಕೊಟ್ಟದ್ದು ಉಂಟೇನಾ? ನಿನ್ನನ್ನು ನಾನು ಬಿಡ್ತೇನಂತ ಮಾಡಿದ್ದೇನೋ? ಏನು ಮಾಡುವುದೆನ್ನು ಓನವಾಯಿತು ಬದುಕು, ಏನು ಮಾಡುವುದಿನ್ನು ಓನವಾಯಿತು ಬದುಕು, ಏಳೋ ಕನಯನೆ ಕೆಟ್ಟಿಯಳು ಮೀನಾಂಕ ಪಿತನೇನಿ ಪಾರುಗಾಣಿಸೆ, ಮೀನಾಂಕ ಪಿತನೇನಿ ಪಾರುಗಾಣಿಸೆ ನಾನು ಸೋಮಪುರದೊಳಗಂತ ಈಯುವೆನು ದಿಟವೋ, ಸೋಮಪುರದರ್ಥದೊಳಗೀಯುವೆ ದಿಟವೋ. ನಾನು ಏನನ್ನ ಕಾಡುತ್ತಾ ಇದ್ದೇನೆ? ನಾನು ಏನನ್ನ ಕೇಳ್ತಾ ಇದ್ದೇನೆ? ನಾನು ಸ್ವಪ್ನಾವಸ್ಥೆಯಲ್ಲಿದ್ದೇನೆಯೋ ಜಾಗೃತಾವಸ್ಥೆಯಲ್ಲಿದ್ದೇನೆಯೋ ಒಂದು ನನಗೆ ಅರ್ಥವೇ ಆಗುವುದಿಲ್ಲ. ಈ ಸ್ಥಿತಿಯಲ್ಲಿ ನನ್ನ ಮಗಳನ್ನ ಇದುವರೆಗೂ ಕಂಡದ್ದಿಲ್ಲ. ನಿತ್ಯವೂ ನನ್ನಲ್ಲಿಗೆ ಬಂದಾಗ ಅಪ್ಪ ಅಪ್ಪ ಎನ್ನುವುದಾಗಿ ಪ್ರೀತಿಯಿಂದ ಬಂದು ನನ್ನನ್ನು ಅಪ್ಪಿಕೊಳ್ಳುವವಳು, ಮುದ್ದಿನಿಂದ ಮಾತಾಡುವವಳು, ಗಿಣಿಯಂತೆ ಮಾತನಾಡುವ ನನ್ನ ಮಗಳು ಇಂದು ಯಾಕೆ ಹೀಗಾಗಿದ್ದಾಳೆ? ಕೆದರಿದ ಕೇಶರಾಶಿ, ಮಲಿನ ವಸ್ತ್ರಧಾರೆ, ಆವೇಶ, ಸಿಟ್ಟಿನಿಂದ ಕುದಿಯುತ್ತಾ ಇದ್ದಾಳೆ. ನನ್ನನ್ನು ಕಂಡಾಗ ಯಾರನ್ನೋ ಕಂಡ ಹಾಗೆ ಮಾತಾಡುತ್ತಾ ಇದ್ದಾಳೆ. ಒಬ್ಬ ವೈರಿಯನ್ನ ವಿರೋಧಿಸಿದ ಹಾಗೆ ನೋಡುತ್ತಾ ಇದ್ದಾಳೆ. ಯಾಕೆ ಹೀಗಾಗಿರಬಹುದು? ಏನಾಯ್ತು? ಒಂದು ನನಗಂತೂ ಅರ್ಥವೇ ಆಗುವುದಿಲ್ಲ. ಆ ದೇವರೇ ನಮ್ಮನ್ನು ರಕ್ಷಿಸಬೇಕೆ ಬಿಟ್ರೆ ಬೇರೆ ಮಾರ್ಗವೇ ಇಲ್ಲ. ಆ ದೇವನಲ್ಲಿ ಮೊರೆ ಹೋಗುವುದರ ಜೊತೆಯಲ್ಲಿ ನನ್ನ ಮಗಳು ಗುಣಮುಖಳಾಗಬೇಕು ಅಂತ ಆದ್ರೆ ಕಾರ್ಯೋನ್ಮುಖ ನಾನೇ ಆಗಬೇಕಲ್ಲ. ಹಾ, ಈಗ ಒಂದು ಆಲೋಚನೆಯನ್ನು ಮಾಡಿದ್ದೇನೆ. ಯಾರು ನನ್ನ ಮಗಳ ಈ ರೋಗವನ್ನು ಗುಣಪಡಿಸುತ್ತಾರೋ, ನನ್ನ ಮಗಳು ಆರೋಗ್ಯವಂತರಾಗುವುದಕ್ಕೆ ಯಾರು ಕಾರಣೀಕರ್ತರಾಗುತ್ತಾರೋ ಅಂತವರಿಗೆ ನನ್ನ ಈಡೆಯಲ್ಲಿ, ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಅವರಿಗೆ ಕೊಡುವುದರ ಜೊತೆಯಲ್ಲಿ ನನ್ನ ಮಗಳನ್ನು ಕೂಡ ಅವರಿಗೆ ಕೊಟ್ಟು ದಾರೆ ಎರೆದು ಬಿಡ್ತೇನೆ. ಇದನ್ನ ಡಂಗೂರಕ್ಕಾಗಿ ಎಲ್ಲವೂ ಸೇರಿ ಬರ್ತೇನೆ. ಎಲ್ಲರೂ ಕೇಳಿರಿ. ಈ ನಾಡಿನ ಮಹಾರಾಜರ ಮಗಳ ಹುಚ್ಚನ್ನು ಯಾರು ಬಿಡಿಸ್ತಾರೋ ಅಂತವರಿಗೆ ಅರ್ಧ ರಾಜ್ಯವನ್ನು ಕೊಡುವುದಲ್ಲದೆ
ಅವರ ಮಗಳನ್ನು ಮದುವೆ ಮಾಡಿಸಿ ಕೊಡ್ತಾರಂತೆ. ಹಾಗಾಗಿ ಡಂಗೂರನ್ನು ಸಾಕ್ಲಿಕ್ಕೆ ಬಂದಿದ್ದೇನೆ. ಹೇಳುದು ಬೇಡ ಜನರು ಸಾವಾಸ ಬೇಡ ಅಂತ ಹೋದವ. ಆದ್ರೂ ಮತ್ತೆ ತಿರುಗಿ ಬರುವಾಗ ನಿಂದು ಕೇಳಿರಿ ನಿನಗೇನಾಯ್ತಪ್ಪ? ಹೌದನ್ನ ಇಲ್ಲಿ ಬರ ಎಂತದ ಮಗಳ ಗುಣವನ್ನು ಹುಚ್ಚು ಮಾಡಿಕೊಟ್ಟವರಿಗೆ, ಮಗಳ ಗುಣವನ್ನು ಹುಚ್ಚು ಮಾಡಿ ಕೊಟ್ಟವರಿಗಲ್ಲ. ಪುಣ್ಯಾತ್ಮ ಸರಿಯಾಗಿ ಆದ್ರೂ ಮಾತಾಡು. ಅಲ್ಲ ನಂಗೆ ನೀ ಹೇಳದ್ ಹಾಗೆ ಕೇಳಿದಾಗ ಹಾಗೆ ಹೇಳಿದ್ದಲ್ಲ. ನಮ್ಮ ಮಹಾರಾಜರ ಮಗಳ ಹುಚ್ಚನ್ನು ಬಿಡಿಸಿ ಕೊಟ್ಟವರಿಗೆ ಅರ್ಧ ರಾಜ್ಯವನ್ನಲ್ಲದೆ ಅವಳನ್ನು ಮದುವೆ ಮಾಡಿಸಿ ಕೊಡ್ತಾರೆ. ಹುಚ್ಚನ್ನು ಬಿಡಿಸಿ ಕೊಟ್ಟವರಿಗೂ ಅರ್ಧ ರಾಜ್ಯವನ್ನು ಹಾಗೂ ಅವ್ರ ಮಗಳನ್ನು. ಹೆಡ್ಡ ಯಾವ್ಯಾವ ಹುಚ್ಚೆಲ್ಲ ಬಿಡಿಸ್ದವ ಗೊತ್ತುಂಟ ನಾನು. ಅಂದ್ರೆ ನಿನ್ಗೂ ಹುಚ್ಚ? ಅಯ್ಯ ಹುಚ್ಚು ಬಿಡಿಸೋಂಗ್ ಹುಚ್ಚ. ನೀ ಒಂದು ಮಾತಾಡ್ತೀನಿ, ನನಗೆ ನೋಡ್ರಿ ಮೊದ್ಲು ನಿಂದೆ ಬಿಡಿಸ್ಬೇಕು ಏನೋ. ತಲೆಲ್ಲ ಎಂತದ್ದು ಪುಣ್ಯಾತ್ಮ? ಅದು ಎಂತದ್ದು ಅಂತಂದ್ರೆ ಭಾಗವತರು ಅಂತ ಹೇಳಿ ಸುಖ ಇಲ್ಲ. ಅಂದ್ರೆ ಭಾಗವತ್ರ ನೀವು ಭಾಗವತರು ಅಂತ ಹೇಳಿದ್ರೆ ಭದ್ರೇ ಭಾಗವತರು ಅಂತ ಹೆಸರು ಕೇಳಿಲ್ವೇನಾ? ಭಾಗವತ್ರ ಅಂದ್ರೆ ಹುಚ್ಚು ಬಿಡಿಸೋರ? ಯಾವ ಹುಚ್ಚು ಅಂತುಂಟು. ಈಗ ನಾನು ಕೆಲವು ಸಲ ಮನಸ್ಸು ಮಾಡಿ ಶುರು ಮಾಡಿದ್ರೆ ಕೆಲವು ಇಲ್ಲದೆ ಹೋದ್ರು ಹುಚ್ಚು ಹಿಡಿದು ಹೋಗುದುಂಟು. ಹಾಗಂತೆ ಕೆಲವು ಹುಚ್ಚಿದ್ದವ್ರಿಗೆ ನಾನು ಮನಸ್ಸು ಮಾಡಿದ್ರು ಉಂಟಲ್ಲ, ನನ್ನ ಭಾಗವತಿಗೆ ಕೇಳಿದ್ರೆ ಹುಚ್ಚು ಬಿಟ್ಟು ಹೋಗೋ ಲಕ್ಷಣ ಉಂಟು. ಅಂದ್ರೆ ನಿಮ್ಮ ಭಾಗವತಿಗೆ ಅಷ್ಟು ಪ್ರಭಾವ? ಎಂತೆಂತದ್ದೆಲ್ಲ ಬಿಟ್ಟದ್ ನಮ್ಮ ಹತ್ರ ಉಂಟು, ನಮ್ಗೆ ಗೊತ್ತುಂಟು. ಹೌದಾ? ನನ್ನ ಹಾಡು ಕೇಳಿ ಪ್ರಾಣ ಬಿಟ್ಟವರು ಇದ್ದಾರೆ. ನಿನ್ನ ಯೋಗ ಪುಣ್ಯಾತ್ಮ. ನಿನ್ನ ಗ್ರಾಚಾರ, ಆ ಯೋಗ ನಿನಗೆ ಬರಲಿಲ್ಲ. ಏನ್ ಮಾಡೋದು? ಈಗ ಡೊಂಗುರ ಸಾರಿದ ವಿಷಯ ಹೌದಾ? ಖಂಡಿತ ಹೌದು. ಯಾಕೆ ಇದಕ್ಕೇನು ಖರ್ಚಿಲ್ಲ? ನಾನೊಂದು ಪ್ರಯತ್ನ ಮಾಡಬಾರ್ದು? ಯಾಕೆ ಖರ್ಚಲ್ಲ? ಅರ್ಧ ರಾಜ್ಯ ಸಿಗ್ತದೆ ಮತ್ತೆ ಡೊಂಗುರದ ಕೆಲಸವೇ ಬೇಡ ನಿನಗೆ. ಹಾಗಾದ್ರೆ ಇಲ್ಲೇ ಮುಗಿಸ್ಲಾ? ಹಾಗಲ್ಲ, ನನಗೆ ಕೆಲಸ ಸಿಕ್ತು ಅಂತ ಇಟ್ಕೋ ಅರ್ಧ ರಾಜ್ಯ. ಹಾಗೆ ಅದ್ರಲ್ಲಿ ಕಾಲ ಆದ್ರೂ ನಿನಗೂ ಉಂಟು. ಅದ್ರಲ್ಲಿ ಏನಾದ್ರು ಸ್ವಲ್ಪ ಸಿಗ್ತದಲ್ಲ? ಸ್ವಲ್ಪ ಅಲ್ಲ, ನನ್ಗೆ ಗೊತ್ತುಂಟು. ನಿನಗೇನ್ ಕೊಟ್ರೆ ನೀ ಇರ್ತಿ, ನಂಗೆ ಗೊತ್ತು. ಅಷ್ಟಕ್ಕೆ ನಾ ತೊಂದರೆ ಮಾಡುವುದಿಲ್ಲ. ಹೌದಾ? ನೀ ಸಂಬಳ ಎಲ್ಲ ಹೆಚ್ಚು ಕೇಳಬಾರ್ದು. ನಾನಿದ್ದೇನೆ, ಹೇಳುವ. ಪರಮ ಭಾಗವತ ನಮಸ್ಕಾರ. ನಮಸ್ಕಾರ. ಸುಮ್ನೆ ನೀವು ಹೊರಟದ್ದೇಗ? ನಾವು ಒಂದು ಕೈ ನೋಡುವ ಅಂತ. ಪೇಟೆ ಎಲ್ಲ ಸರಿ ಕಟ್ಕೊಂಡಿದ್ರ? ಯಾವ್ದು ಪೇಟುವ? ಪೇಟೆ ಹೇಗಂತ ನೋಡಿ ಚಂದಾಗಿದೆ. ನಮ್ದು ಹೊಡ್ತೇವೆ ಆಗ್ಯದ. ಎಲ್ಲರೂ ಕಟ್ಟಿದಾಗ ನಾವು ಕಟ್ಟುದಲ್ಲ, ನಮ್ಮ ನೋಡಿದಾಗ್ಲೇ ಇಂಥವ್ರು ಅಂತ ಗೊತ್ತಾಗ್ಬೇಕು. ಗುರುಗಳು ನಮ್ಗೆ ಅದು ಹೇಳು ಸುಖ ಇಲ್ಲ. ನಾನು ಈ ಮೊದ್ಲು ಈ ಹುಚ್ಚು ಜೋರಾಯ್ತಲ್ಲ, ನಮ್ಗೆ ಈ ಕಲೆಯದು ಆಸಕ್ತಿ ಹೆಚ್ಚಾದಾಗ ಈಗ ಮೇಳದ ಬಣ್ಣದ ಮನೆಗೆ ಹೋದೆ. ಬಣ್ಣದ ಮನೆಗೆ ಹೋಗುವ ನೋಡ್ತೇನೆ, ಆ ಮೇಲೆ ಕೂತ್ಕೊಳ್ಳುವ ಒಬ್ಬ ಕಲಾವಿದರು, ದೊಡ್ಡ ಕಲಾವಿದರು ಅಂತ ಅವ್ರು ಕೆಳಗೆ ಬಂದು ಕುಟ್ಕೊಂಡು ಕಟ್ಕೊಂತಿದ್ರು. ನೀವು ಭಾಗವತರ ಕೇಳ್ದೆ. ಅಲ್ಲ, ನಾವು ಭಾಗವತರಲ್ಲ, ಮುಖ್ಯ ವೇಷಧಾರಿಗಳು. ಇದೊಂದು ಅಭ್ಯಾಸ ಮಾಡ್ತಿದ್ದೇನೆ. ಆಚೆ ಇದ್ದವ್ರ ಹತ್ರ ಮತ್ತೆ ಕೇಳಿದ್ ಇದು ಎಂತ ಕತೆ, ಇವರು ಅಭ್ಯಾಸ ಮಾಡ್ತಾರೆ ಯಾಕೆ? ಅವ್ರು ಹಾಗೆ, ಅವ್ರು ಯಾವುದೂ ಗೊತ್ತಿಲ್ಲ ಅಂತಿಲ್ಲ. ಅವರಿಗೆ ಅವ್ರಿಗೆ ಎಲ್ಲಾ ಗೊತ್ತುಂಟು. ಹಾಗಂತ ಪ್ರಾಯೋಗಿಕವಾಗಿ ಯಾವುದೂ ಬರುವುದಿಲ್ಲ. ಆದ್ರಿಂದ ಬಣ್ಣದ ಮನೆಯಲ್ಲಿ ಅವರು ಅಷ್ಟು ಪೇಟ ಕೊಟ್ಟುದುಂಟು, ಭಾಗವತಿಗೆ ಗೊತ್ತುಂಟು, ಸಂಗೀತದ ಬಗ್ಗೆ ಅಭ್ಯಾಸ ಉಂಟು, ಮೊದ್ಲೇ ಬಗ್ಗೆ ಗೊತ್ತುಂಟು. ಎಷ್ಟು ಅಂದ್ರೆ ಅಕ್ಷರ ಕಾಲದಿಂದ ಎಲ್ಲ ಹೇಳ್ತಾರೆ. ಹಾಗಂತ ಅವ್ರು ಮಾತ್ರ ರಂಗಸ್ಥಳದಲ್ಲಿ ಐದಲ್ಲಿ ಕಾಲ ಹಾಕುವುದಿಲ್ಲ ಅಂತ ಹೇಳಿದ್ರು ನನಗೆ. ಯಾರು ಅಂತ ಕೇಳಿದೆ ನಾನು. ಗತ್ನವರು ಅವ್ರ ಹೆಸರು ಮಾತ್ರ ಹೇಳುದಿಲ್ಲ, ಮತ್ ನಮ್ಗೆ ರಂಗಸ್ಥಳ ಎದುರು ಸಿಕ್ಕಿದ್ರೆ ಕಷ್ಟ ಆಗ್ತದೆ ಅಂದ್ರು. ಅಂದ್ಮೇಲೆ ಯಾರು ಅಂತ ಕೇಳಲಿಲ್ಲ ನಾನು. ಹಾಗೆ ಬಂದಿದ್ದೇನೆ. ಅವ್ರು ಕಟ್ಟದ್ ನಮ್ಗೆ ಅವರೇ ಗುರುಗಳು, ಬಿಟ್ಟು ನಮ್ಗೆ ಶೆಟ್ಟರೇ ಗುರುಗಳು ಅಷ್ಟೇ. ಮತ್ತೆ ಮುಂದುವರಿಸುವುದಿಲ್ಲ. ನೋಡೇ ಬಿಡ ಒಂದು ಭಾಗವತರು ಅಂತ ನಮ್ಮ ಹೆಸರು. ಹೌದಾ? ಹಾಗಂತ ನಾವು ಹೋದಲ್ಲಿ ನಮ್ಮ ಹೆಸರು ಬಹಳ ಇವತ್ತಿಗೂ ಉಂಟು. ಆ ಹೋದಲ್ಲಿ ಹೇಗುಂಟು ಅಂತ ಹೇಳಿದ್ರೆ, ಅಲ್ಲಿ ಭಾಗವಹಿಸಿದವರ ಮನೆಗೆ ಹೋದ್ರೆ ಅವ್ರ ಮನೆವರೆಗೂ ನಮ್ಮ ಹೆಸರು ಉಂಟು. ಹೌದಾ? ಹೌದೌದು. ಅಂತ ಭಾಗವತಿ. ಹಾಗಂತ ಎಲ್ಲ ಕಡೆ ಪ್ರಚಾರ ಇಲ್ಲ. ಒಂದು ವಿಷಯ ಕೇಳಿ ಬಂದಿದ್ದೇನೆ. ಏನ್ ಕೇಳಿದ್ರಿ? ಏನೋ ಹುಚ್ಚಂತಲ್ಲ. ಯಾರಿಗೆ? ಅಲ್ಲ, ಇದು ನಿಮ್ಮ ಇವರಿಗೆ ಯಾರಿಗೂ? ನನ್ನ ಮಗಳಿಗೆ ಅಲ್ಲ, ಆರೋಗ್ಯ ಸರಿ ಇಲ್ಲ. ಹೌದು. ನೀವು ತಲೆ ಬಿಸಿ ಮಾಡ್ಕೊಳ್ಬೇಡಿ. ಏನು ಈ ಒಂದು ಅವಕಾಶ ಕೊಡಿ ನಮಗೆ. ಅಂದ್ರೆ ನಾನು ಒಂದು ಸಲ ಹಾಡ್ತೇನೆ, ಅದು ಯಾವ ಜಾತಿ ಹುಚ್ಚು ಅಂತ ನನಗೆ ಅರ್ಥ ಆಗ್ತದೆ. ಹೌದಾ? ನಾನು ಹಾಡ್ತೇನೆ ಅಂತ ಆದ್ರೆ ಇದ್ದು ಹುಚ್ಚೆಲ್ಲ ಏನೇನೆಲ್ಲ ಹೋಗ್ತದೆ ಹೇಳಲಿಕ್ಕಿಲ್ಲ. ಹೌದಾ? ಅದು ನಿರೀಕ್ಷೆ ಆಮೇಲೆ ಇಟ್ಕೊಳ್ಳಿ ನೀವು, ನಾನು ಈಗ ಹೇಳುದಿಲ್ಲ. ಹಾಗಂತ ಏನಾದ್ರೂ ನನ್ನ ಮಾತಿನಂತೆ ಅನುಕೂಲ ಆಯ್ತು ಅಂತ ಕಡಿಮೆ ಆದ್ರೆ ಅರ್ಧ ಅರ್ಧ ಕೊಡ್ತಿರೋ ಅಂದ್ರಪ್ಪ. ಅದೇ ಅಲ್ಲ, ನಮ್ಗೆ ರಾಜ್ಯ ಕೊಡ್ತೇನೆ ಅಂತ ಅಲ್ಲ, ಇಡೀ ರಾತ್ರಿ ಕಾರ್ಯಕ್ರಮ ಆದ್ರೆ ಪೂರ್ಣ ಸಂಬಳ. ಹೌದಾ? ಹೌದೌದು. ಈ ಮೂರ್ಗಳಿಗಾದ್ರೆ ಅರ್ಧ ಸಂಬಳ ಎಲ್ಲ ಮಾತಾಡ್ಕೊಂಡು ಅಭ್ಯಾಸ ಉಂಟು ನಮ್ಗೆ. ಇದು ಹಾಗಲ್ಲ, ನನ್ನ ಮಗಳು ಗುಣಮುಖಳಾದ್ಲು ಅಂತ ಆದ್ರೆ ಅರ್ಧ ರಾಜ್ಯವನ್ನೇ ಕೊಟ್ಟು ಬಿಡ್ತೇನೆ ಅಂತ ಹೇಳಿದ್ದೆ. ಮತ್ತೆ ಆಗಿದ್ರೆ ಒಂದು ಕರ್ಕೊಂಡು ಬನ್ನಿ, ನೋಡುವ ಪ್ರಯತ್ನ ಮಾಡ್ತೇನೆ. ಕೆದರಿದ ಕೇಶ ಬಲವಾವೇಶ ಕಟಕಟ ಹಲ್ಲನು ಕಡಿಯುತ್ತಲಾಗೆ
ಇದೆಲ್ಲ ದೊಡ್ಡ ಕಥೆ ಇಲ್ಲ. ಹೌದಾ? ಇಷ್ಟು ಯಾವತ್ತು ನಮ್ಮನೆಯವಳು ಹೀಗೆ. ಆದ್ರೆ ನಾವು ಇದನ್ನು ನೋಡಿದ್ದು ಪ್ರಥಮ, ಹಾಗಾಗಿ ನಮಗೆ ಬಹಳ ನಾನು ಭಯ. ಸರಿ ಮಾಡ್ತೇನೆ, ನಾನು ಸರಿ ಮಾಡ್ತೇನೆ, ತೊಂದ್ರೆ ಇಲ್ಲ. ಹೌದಾ? ನಾನು ಮನಸ್ಸು ಕೊಟ್ಟೆ ಆಡಿದ್ದು ಯಾವ್ದ್ರಿಂದ ಶುರು ಮಾಡುದು? ನಿಮ್ಮಿಂದ ಗುಣ ಆದ್ರೂ ಸಾಕು. ನಾನು ಶುರು ಮಾಡ್ತೇನೆ, ನೀವು ತಲೆ ಬಿಸಿ ಮಾಡ್ಕೊಳ್ಬೇಡಿ, ಹಾಗೆ. ಹತ್ರದಲ್ಲೇ ಇರಿ ಮಾತ್ರ. ಹಾಗೆ. ಹಾ, ಅದು ಪ್ರಾರಂಭದಲ್ಲಿ ಹಾಗೆ ತೊಂದ್ರೆ ಇಲ್ಲ. ನಮ್ದು ಶುರು ಆದ್ಮೇಲೆ ಜೋರಾಗುದು ಕಡಿಮೆ ಆಗ್ತದೆ. ಹಾಗೆ. ನಂಗೆ ಜೋರಾಗ್ಬೇಕು ಮೊದ್ಲು, ಆದ್ಮೇಲೆ ಅದು ಕಡಿಮೆ ಆಗ್ತದೆ. ಹಾ ಹಾ, ಹಿಡ್ಕೊಳ್ಳಿ. ರಾಗ ಕೇಳಿದ್ರೆ ಮತ್ತು ಹೆಚ್ಚಾಗ್ತಾ ಉಂಟು. ಕೇಳಿ ನಂಬುರವನಾದಿನ ಮೌನ ಬದಲಾವಣೆಗೆ ಈ ಊರಿನ ಮೂಲೆ ಮೂಲೆಯಲ್ಲಿ ಕೇರಿಯಲ್ಲಿ ಡಂಗುರವನ್ನೇ ಹೇಳಿಸುತ್ತಾ ಇದ್ದಾರೆ. ಕಾರಣ ಏನಂತ ಕೇಳಿದ್ರೆ ವಿಷಯ ಬೇರೆ ಏನೂ ಅಲ್ಲ, ಮಹಾರಾಜನ ಮಗಳು ಅನಾರೋಗ್ಯ ಪೀಡಿತಳಾಗಿದ್ದಾಳೆ. ಸಂಗೀತ ಸಾಹಿತ್ಯವನ್ನು ಕೇಳಿದ್ದೇ ಹೋದಂತಾದ್ರೆ ಅದರಿಂದ ಹೊರಗೆ ಬರ್ತಾಳೆ ಎನ್ನುವಂತ ಒಂದು ವದಂತಿ ಅಂತೆ. ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳು ನನಗಂತೂ ಗೊತ್ತಿಲ್ಲ. ನಾವು ಯಾಕೆ ಪ್ರಯತ್ನ ಮಾಡಬಾರದು? ತುಂಬಾ ಜನ ಈಗಾಗಲೇ ಪ್ರಯತ್ನ ಮಾಡಿ ಹೋಗಿದ್ದಾರೆ ಅನ್ನುವಂತ ಸುದ್ದಿಯೂ ಉಂಟು. ನೋಡೋಣ, ಈಗಾಗಲೇ ಆಸ್ಥಾನಕ್ಕೆ ಹೋಗ್ತೇನಂತೆ. ಮಹಾಪ್ರಭುಗಳು, ಡಂಗುರದ ವರ್ತಮಾನವನ್ನು ಕೇಳಿ ಬಂದವ ನಾನು. ಹೌದಾ? ನನ್ನ ಹೆಸರು ನೀಲಯ್ಯ ಭಾಗವತ ಅಂತ. ಯಕ್ಷಗಾನದಲ್ಲಿ ನಾನೊಬ್ಬ ಭಾಗವತ ಅಂತ ಜನ ಹೇಳಿಕೊಳ್ತಾ ಇದ್ದಾರೆ. ಹೌದಾ? ಅಷ್ಟು ತಿಳ್ಕೊಂಡಿದ್ದೇನೆ ಅಂತ ನಾನಂತೂ ತಿಳ್ಕೊಂಡಿಲ್ಲ. ಸಾಧಾರಣ ಹಾಡ್ತೇನೆ, ಒಬ್ಬ ಹಾಡುಗಾರಂತೂ ಹೌದು ಅಂತ ಒಪ್ಕೊಳ್ತೇನೆ ಅಷ್ಟೇ. ನನ್ನ ಸಮಾಧಾನಕ್ಕಾಗಿ ನಾನು ಹಾಡ್ತೇನೆ ಅಷ್ಟೇ. ಆದ್ರೆ ಒಂದು ಮಾತು, ಈ ಹಿಂದೆ ಒಬ್ರು ಭಾಗವತರೇ ಬಂದವರು ಇಲ್ಲಿಗೆ. ಆದ್ರೆ ಅವ್ರು ಬಂದವರು ಈ ಮಾತಾಡ್ಲಿಲ್ಲ. ನೀವು ನನಗೆ ತಿಳಿದದ್ದನ್ನು ನಾನು ಹೇಳ್ತೇನೆ ಅಂತ ಹೇಳಿದ್ರಿ. ಅವ್ರು ಹಾಗಲ್ಲ, ನನಗೆಲ್ಲಾ ಗೊತ್ತು ಉಂಟು ಅಂತ ಹೇಳಿದ್ರು. ಒಬ್ಬೊಬ್ಬರ ಸ್ವಭಾವ ಒಂದು ರೀತಿ ಇರ್ತದೆ ಬಿಡಿ. ಹೌದೌದು. ನಿಮ್ಮ ಮಗಳ ಈ ಕಾಯಿಲೆಯನ್ನ ಗುಣಪಡಿಸ್ತೇನೆ ಅಂತ ಹೇಳಿದ್ರು. ಅಯ್ಯೋ, ಅವರು ಭಾಗವತಿಗೆ ಕೇಳಿದ್ರು, ಮತ್ತೆ ಮನುಷ್ಯರು ಕೇಳುವುದೇ ಅಲ್ಲ ಅದು. ಆದ್ರೂ ನೀವು ಕೇಳಿದ್ರಿ. ಅದೇನ್ ಮಾಡೋಣ, ಅನಿವಾರ್ಯ ಕೇಳಲೇಬೇಕಾಯ್ತು. ಕರ್ಕಶವಾದಂತ ಅವರ ಸ್ವರವನ್ನ ಕೇಳಿದಾಗ ನನ್ನ ಮಗಳ ಹುಚ್ಚು ಮತ್ತು ಹೆಚ್ಚಾದದ್ದಲ್ವ? ಹೌದಾ? ಆದ್ರಿಂದ ಹೇಳುವುದು, ನೀವು ನನ್ನ ಮಗಳು ಹುಚ್ಚನ್ನು ಗುಣಪಡಿಸ್ತೀರೋ ಅಥವಾ ಮತ್ತೇನಾದ್ರೂ ಹೆಚ್ಚು ಮಾಡ್ತೀರೋ? ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ರೆ ತಲೆಯನ್ನು ಗುಣಪಡಿಸಿ ಅರ್ಧ ರಾಜ್ಯವ ನಿಮಗೆ, ತರಳೆಯನ್ನು ಗುಣಪಡಿಸಿ ಅರ್ಧ ರಾಜ್ಯವ ನಿಮಗೆ, ಗುರುತರಾನಂದದಳು ಇವೆ ನಿಶ್ಚಯವೋ. ಮಹಾಪ್ರಭುಗಳು, ನನ್ನ ಮಗಳು ಗುಣಮುಖಳಾದ್ಲು ಅಂತ ಆದ್ರೆ ಅರ್ಥ ರಾಜ್ಯವನ್ನ ಪಡಿಸ್ತೇನೆ ಎನ್ನುವುದಾಗಿ ಡಂಗುರವನ್ನ ಸಾರಿಸಿದವ ನಾನು. ಅಂತೆಯೇ ನಿಮ್ಮಿಂದಲೇ ನನ್ನ ಮಗಳು ಆರೋಗ್ಯವಂತಳಾದ್ಲು ಅಂತ ಆದ್ರೆ ಆಡಿದ ಮಾತಿಗೆ ತಪ್ಪದೇ ಇದ್ದ ಹಾಗೆ ಅರ್ಧ ರಾಜ್ಯವನ್ನು ನಿಮಗೆ ದಾರಿ ಎರೆದು ಕೊಟ್ಟು ಬಿಡುತ್ತೇನೆ. ಅರ್ಧ ರಾಜ್ಯದ ಆಸೆ ನನಗೆ ಉಂಟು ಅಂತಲ್ಲ. ಸೋಮದಿಳಿದೇನು ತೆರಳು ಬೇಗನೆ, ಸೋಮದಿಳಿದೇನು ತೆರಳು ಬೇಗನೆ, ಕೋವಿದನು ಆಲಯದಿ ಹಾಡುವೆ, ಕೋವಿದನು ಆಲಯದಿ ಹಾಡುವೆ. ತಾಳು ಶಾಂತಿಯ ತಾಳು ಶಾಂತಿಯ ಕೇಳುತ್ತೀನುಡಿ ನೀಲತಾನ. ಮಹಾರಾಜರೇ, ನಿಮ್ಮ ಮಗಳ ಅನಾರೋಗ್ಯ ಪೀಡಿತಳಾಗಿದ್ದಾಳೆ. ತುಂಬಾ ಜನ ಬಂದು ಪ್ರಯತ್ನ ಮಾಡಿ ಹೋಗಿದ್ದಾರೆ. ಹಾಗಂತ ನನ್ನದು ಪ್ರಯತ್ನ ಉಂಟು ಬಿಟ್ರೆ ಗುಣಪಡಿಸ್ತೇನೆ ಅಂತ ಅಲ್ಲ. ಹಾಗಂತ ಅವಳ ಮನಸ್ಸಿನ ಮೇಲೆ ಯಾವುದೋ ಒಂದು ಪರಿಣಾಮ ಬೀರಿದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ನನ್ನ ಪ್ರಯತ್ನದಿಂದಾಗಿ ಅವಳು ಗುಣಮುಖಳಾಗಿದ್ದೇ ಹೌದು ಅಂತ ಆದ್ರೆ ನೀವು ಮಾತಿನಂತ ಅರ್ಧ ರಾಜ್ಯ ಕೊಡೋದು ಸ್ವಾಭಾವಿಕ. ಖಂಡಿತ ಕೊಡ್ತೇನೆ. ಹಾಗಾದ್ರೆ ಪ್ರಯತ್ನ ಮಾಡೋಣ. ಎಲ್ಲಿ ನಿಮ್ಮ ಮಗಳನ್ನು ಇಲ್ಲಿ ಕರೆಸಿ. ಕೆದರಿದ ಕೇಶ ಬಲು ಆವೇಶ, ಕಬಡದಿ ಹಲ್ಲನು ಕಡಿಯುತ್ತಲಾಗೆ, ನಿನಗೆ ಏನಾಗಿದೆ? ನಿನಗೆ
ಭಾಗವತರು. ಹೌದು ನಾನೇ. ನಿನಗೇನಾಗಿದೆ? ಏನಾಗ್ತಾ ಉಂಟು ನಿನಗೆ? ನನಗೆ ಯಾಕೋ ಏನು ನನ್ನ ಮನಸ್ಸೇ ಸರಿ ಇಲ್ಲ. ಅದಕ್ಕಾಗಿ ನಿನಗೇನಾಗಬೇಕೀಗ? ನೀವು ಒಂದು ಹಾಡನ್ನು ಹೇಳಬೇಕು, ನಾನು ಅದನ್ನು ಕೇಳಬೇಕು. ನೀವು ಹೇಳಬೇಕು, ಹಾಡನ್ನು ಹೇಳಬೇಕು, ನೀವು ಹಾಡನ್ನು ಹೇಳಬೇಕು. ಹೇಳ್ತೇನೆ, ಕೂತ್ಕೋ. ಹಾಗಾದ್ರೆ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳಿ, ನಾನು ಹಾಡ್ತೇನೆ. महिषासुरमर्दिनि पालय जननी महिषासुरमर्दिनि पालय जननी शशिमौळि कपालिनी पालराज शशिमौळि कपालिनी पालनयने महङ्काळि सुगुणमणि पालराज शशिमौळि कपालिनी पालनय महङ्काळि सुगुणमणि पालराज शशिमौळि कपालिनी पालनयने महङ्काळि सुगुणमणि पालराज शशिमौळि कपालिनी महिषासुरमर्दिनि पालय जननी सोदरि भयहारी मधुकैटभनाशिनि साधु योगी जनमोदिनि ओंकारी मधुकैटभनाशिनि साधु योगी जनमोदिनि ओंकारी ओंकारी वेद मूलस्मृति शोधित गुणयुते वेद मूलस्मृति शोधित गुणयुते द्वादशात्मनिमधीजित युतमुगे वेद मूलस्मृति
मति शोधिते गुणयुते द्वादशात्मनिबधीदिति युतमुखी वेद मूल स्मृति शोधिते वेद मूल स्मृति शोधिते गुणयुते द्वादशात्मनिबधीदिति युतमुखी भाग्यव कोडे जननी मुकोसुर मंदिरी भाग्यव कोडे जननी भाग्यव कोडे जननी मुकोसुर मंदिरी भाग्यव कोडे जननी ಇದೆಲ್ಲ ಏನಪ್ಪ ನನಗೆ ಇವ್ರು ಯಾರು ಇದೆಲ್ಲ ಏನಪ್ಪ ಇವರ ಪರಿಚಯ ನಿನಗೆ ಆಗ್ಲಿಕ್ಕಿಲ್ಲ. ಈ ಮೊದಲು ಇದ್ದ ಸ್ಥಿತಿಗೂ ಈಗಲೂ ಬಹಳ ವ್ಯತ್ಯಾಸ ಆಗಿದೆ ಮಗಳೇ. ಮೊದಲು ನೀನು ಹೀಗಿರ್ಲಿಲ್ಲ, ಆರೋಗ್ಯ ಸರಿ ಇರಲಿಲ್ಲ ನಿನ್ನದ್ದು. ಹೌದು, ಅವರ ಭಾಗವತಿಕೆಯಿಂದಾಗಿಯೇ ನಿನ್ನ ಆರೋಗ್ಯ ಇಷ್ಟು ಒಳ್ಳೇದಾಗುವುದಕ್ಕೆ ಕಾರಣ ಆದದ್ದು. ಅಪ್ಪ, ನಿಮ್ಮಿಂದ ಅಪ್ಪಣೆಯನ್ನು ಪಡೆದು ನಾನು ವನವಿಹಾರಕ್ಕೆ ಹೋದದ್ದೊಂದು ಗೊತ್ತುಂಟು. ಹೋದ ಮೇಲೆ ಭಯಂಕರ ಆಕೃತಿಯನ್ನು ಕಂಡೆ. ಕಂಡಾಕ್ಷಣ ಆಮೇಲೆ ಏನಾಯ್ತು ಎನ್ನುವುದಾಗಿ ಗೊತ್ತಾಗ್ಲಿಲ್ಲ. ಈಗ ನಿಮ್ಮನ್ನೆಲ್ಲ ನೋಡಿ ನನಗೆ ದಿಗ್ಭ್ರಮೆ ಆಗಿ ಹೋಯ್ತಪ್ಪ. ಹೌದಾ? ಹೌದು. ಯಾವುದೋ ಒಂದು ಪ್ರೇತ ಅವಳನ್ನು ಕಾಡುತ್ತಾ ಇತ್ತಂತ ಆಯ್ತು. ಹಾಗಾದ್ರೆ ನಾನು ಬಂದ ಕಾರ್ಯ ಆಯ್ತು. ಇದರಲ್ಲಿ ನಾನು ಯಶಸ್ಸನ್ನು ಕಂಡ ಹಾಗಾಯ್ತು. ಅವಳಿರುವಂತಹ ಪ್ರೇತವು ಬಿಟ್ಟು ಹೋಗಿದೆ. ಅವಳಿನ್ನು ಆರೋಗ್ಯವಂತಳಾಗಿರ್ತಾಳೆ ಅನ್ನಲು ಅನುಮಾನವೇ ಇಲ್ಲ. ಹಾಗಾದ್ರೆ ನಾನು ಹೋಗಿ ಬರ್ಲೆ? ಅಯ್ಯೋ, ಹೀಗೆ ಹೋಗಬಾರದು. ನೀನು ಮನುಷ್ಯನೇ ಅಲ್ಲ, ನನ್ನ ಪಾಲಿಗೆ ದೇವರು ಎನ್ನುವುದಾಗಿ ಭಾವಿಸಿಕೊಳ್ತಾ ಇದ್ದೇನೆ. ದೊಡ್ಡ ಮಾತು ಆಯ್ತಾ ಅಂತ? ಖಂಡಿತ ಹೌದು. ದೊಡ್ಡವರೇ ತಾವು ಎನ್ನುವುದಕ್ಕೆ ಅನುಮಾನ ಇಲ್ಲ. ಯಾಕೆ ನನ್ನ ಮಗಳು ಆರೋಗ್ಯವಂತಳೇ ಆಗುತ್ತಾಳೋ ಇಲ್ವೋ ಎನ್ನುವಂತ ಭಾವನೆಗೆ ಒಳಗಾದವ ನಾನು, ಅನುಮಾನಕ್ಕೆ ಒಳಗಾದವ ನಾನು. ಆದ್ರೆ ಈ ಸಂದರ್ಭದಲ್ಲಿ ಬಂದು ನನ್ನ ಮಗಳು ಗುಣಮುಖಳಾಗುವುದಕ್ಕೆ ತಾವು ಕಾರಣರಾಗಿದ್ದೀರಿ. ಆದ್ರೆ ನೀವೇನೋ ನಿಮ್ಮ ಕಾರ್ಯದಲ್ಲಿ ಯಶಸ್ಸನ್ನ ಕಂಡಿದ್ದೀರಿ ಸತ್ಯ. ಆದ್ರೆ ನಾನು ನನ್ನ ಕರ್ತವ್ಯವನ್ನು ಮಾಡಲೇಬೇಕು ತಾನೆ. ಆಡಿದ ಮಾತನ್ನು ಉಳಿಸಿಕೊಳ್ಳಲೇಬೇಕು. ಈ ಮೊದಲ ಡಂಗೂರವನ್ನ ಸಾರಿಸಿದ್ದೇನೆ, ಅರ್ಧ ರಾಜ್ಯವನ್ನ ಕೊಟ್ಟು ಬಿಡುತ್ತೇನೆ ಎನ್ನುವುದಾಗಿ. ಆದ್ರೆ ನನಗೆ ಇದ್ದವಳು ಒಬ್ಬಳೇ ಮಗಳು, ಗಂಡು ಮಕ್ಕಳಿಲ್ಲ. ಗಂಡು ಅವಳೆ ಹೆಣ್ಣು ಅವಳೆ ಎನ್ನುವ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದೇನೆ. ಮತ್ತೆ ಮುಂದೆ ಇವಳನ್ನ ಮದುವೆ ಮಾಡಿ ಕೊಟ್ಟ ಮೇಲೆ ಮತ್ತೆ ನನ್ನ ರಾಜ್ಯ ಆಳುವುದಕ್ಕೆ ಯಾರಿದ್ದಾರೆ ಹೇಳಿ? ಅದರಲ್ಲಿಯೂ ತಾವೊಬ್ಬರು ಉತ್ತಮರು, ಕುಲೀನ ಮನೆತನದಲ್ಲಿ ಹುಟ್ಟಿದವರು ಎನ್ನುವುದು ನಿಮ್ಮನ್ನು ನೋಡಿದಾಗ ಅರ್ಥ ಆಗುತ್ತದೆ. ಅದರಲ್ಲಿಯೂ ನಿಮ್ಮಂತ ಉತ್ತಮರು ಸಿಗುವುದು ಬಹಳ ಕಷ್ಟ. ಅಂತವರೇ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಿ ಅಂತ ಆದ್ರೆ ಭಾಗ್ಯ ಅಲ್ಲದೆ ಮತ್ತೇನು ಹೇಳಿ? ಆದ್ದರಿಂದ ಅರ್ಧ ರಾಜ್ಯ ಅಲ್ಲ, ಸಂಪೂರ್ಣ ರಾಜ್ಯವನ್ನು ನಿಮಗೆ ಕೊಟ್ಟು ಬಿಡುತ್ತೇನೆ. ಹೌದು, ನನ್ನ ಸಂಪೂರ್ಣ ರಾಜ್ಯವನ್ನು ನಿಮಗೆ ಕೊಡುವುದರ ಜೊತೆಯಲ್ಲಿ ನನ್ನ ಮಗಳನ್ನು ನಿಮಗೆ ಕೈಗೊಪ್ಪಿಸಿ ಕೊಡ್ತಾ ಇದ್ದೇನೆ, ಅಂದ್ರೆ ಮದುವೆ ಮಾಡಿ ಕೊಡ್ತಾ ಇದ್ದೇನೆ. ನನ್ನ ಮಗಳನ್ನ ಕೈ ಹಿಡಿದು ಅವಳನ್ನು ಉತ್ತರಿಸಬೇಕು ಅಂತ ಕೇಳಿಕೊಳ್ಳುವುದು. ಮಹಾರಾಜರೇ, ಕಲಾವಿದನಾಗಿ ಎಲ್ಲೆಲ್ಲಿ ಅಲಿಯುತ್ತಿರುವಂತಹ ನನ್ನನ್ನು ತಾವು ಈ ರೀತಿಯಲ್ಲಿ ಕರೆದು ಮನ್ನಿಸಿ ನನ್ನಿಂದ ಚಿಕ್ಕ ಪ್ರಯೋಜನವನ್ನು ಪಡ್ಕೊಂಡಂತ ತಾವೆಂದು ಇಡೀ ರಾಜ್ಯದ ಜೊತೆಯಲ್ಲಿ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡ್ತೀನಿ ಹೇಳ್ತಾ ಇದ್ದೀರಲ್ಲ, ಏನೋ ಕಲಾವಿದನಿಗೆ ಸಿಕ್ಕುವಂತ ಇದು ರಾಜನಿಂದ ಸಿಗುವಂತ ಒಂದು ಮನ್ನಣೆಯಿಂದ ಪಡ್ಕೊಂಡು ನಾನು ಸ್ವೀಕಾರ ಮಾಡಿ ಸಿದ್ಧನಾಗ್ತಾ ಇದ್ದೇನೆ. ಆದೀತು, ಮದುವೆ ಇಲ್ಲಿಯೇ ಸಂಭ್ರಮದಿಂದ ಸಡಗರದಿಂದ ನಡೆಯಬೇಕು. ಆದ್ದರಿಂದ ಯಾರಲ್ಲಿ ಬ್ರಾಹ್ಮಣರಲ್ಲಿ ಬರ್ಲಿಕ್ಕೆ ಒಳ್ಳೆದಾಗಲಿ. ಇವರು ನಮ್ಮ ಮುಂದರ್ತಿ ಒಳಗೆ ಭಾಗವತ್ರ ಯಾರು ಇವರು
ಮೇಳ ಯಾವ್ದಂತಲ್ಲ ಭಾಗವತರ ಯಾವ ಮೇಳದಲ್ಲಿ ಬೇಕಾದ್ರೆ ಆಡ್ತೇವೆ ನಾವು. ಅಲ್ಲಿ ನನಗೆಲ್ಲೋ ನೋಡಿದ ಅನುಭವ ಆಯ್ತು. ಬಹುಶಃ ನಾನು ಹೋದ ಆಟ ಬಯಲಾಟ ಮಾತ್ರ ನೋಡೋದು ಅಂತೀವಿ. ನಾನು ಹೆಚ್ಚಿಗೆ ಬಯಲಾಟವೇ ನೋಡುದು. ನಾನು ಬೇರೆ ಮೇಳದ ಆಟಗಳು ಹೋಗುವುದಿಲ್ಲ. ಹೋಗುದಿಲ್ಲ, ನಿಮ್ಮ ಆರೋಗ್ಯಕ್ಕೆ ಆಗುದಿಲ್ಲ ಅಂತಲ್ಲ. ಹಾಗೇನಲ್ಲ, ಹೋಗ್ತೇನೆ. ಹೋದ್ರು ಮಧ್ಯರಾತ್ರಿ ಮೇಲೆ ಹೋಗ್ತೇನೆ ಬಿಟ್ಟರೆ ಒಳಗೆ ಹೋಗುವುದಿಲ್ಲ. ನಿಮ್ಮಂತವರೇ ಹೋದ್ರೆ ಹಣ ಕೊಟ್ಟು ಹೋಗ್ಬೇಕಾಗ್ತದೆ. ಅಂತವ್ರ ಸಂಖ್ಯೆ ಹೆಚ್ಚಾಗಿದೆ ಈಗ. ಸಮಸ್ಯೆ ಅದು. ಇಂಥವರೇ ಹೆಚ್ಚಾಗಿರುವಾಗ ಬಹಳ ಕಷ್ಟ ಅಲ್ವಾ? ಹಾಗಂತ ನಿಮ್ಮನ್ನ ನಾನು ನೋಡಿದ್ದೇನೆ. ಬಹುಶಃ ನಮ್ಮನೆ ಪಕ್ಕದಲ್ಲಿ ಒಂದು ಆಟ ಆಗಿತ್ತು ಕಳೆದ ವರ್ಷ. ನೀವು ಅತಿಥಿ ಭಾಗವತರಿಗೆ ಬಂದಿದ್ರಾ? ಹೌದು, ಏನು ಪದ್ಯ ನಿಮ್ಮನೆ ಎಲ್ಲಿ ಅಂತ ಮುಂದೆ ಹೇಳಿದ್ರೆ ನಾವು ಹೇಳ್ಬಹುದು. ನಮ್ಮನೆ ಇಲ್ಲೇ ಹಚ್ಚಿರುವಂತದ್ದು. ಹೌದು. ಆದ್ರೆ ನಿಮ್ ಪದ್ಯ ಕೇಳಿ ಬಹಳ ಸಂತೋಷ ಆಯ್ತು ನನಗೆ. ಆವತ್ತು ನಾನು ಬಹುಮಾನ ಕೊಡ್ಬೇಕಂತಿದ್ದೆ. ನಾನು ಬರುವ ಹಣ ತರಲೇ ಇಲ್ಲ, ಆದ್ರೆ ನೀನು ಕೊಡ್ಲಿಲ್ಲ. ಬೇಸರ ಮಾಡಬೇಡಿ, ಬರುವ ವರ್ಷ ಮತ್ತೆಲ್ಲಾದ್ರೂ ಆಟಕ್ಕೆ ಬಂದಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ಭಾಗವತಿಗೆ ಮಾಡಿದ್ರೆ ಆವತ್ತೇನಾದ್ರು ಕೊಡೋದು ಆದ್ರೆ ಮನೆಯಿಂದ ಹೇಳ್ಕೊಂಡು ಬಂದಿದ್ರೆ ಹೇಳ್ಕೊಂಡು ಬಂದಿದ್ರೆ ಆವತ್ತೊಂದು ಕೊಟ್ಟು ಹೋಗೋ ಲಕ್ಷಣ ಉಂಟು. ಮನೆ ಹೆಂಡತಿ ಬೀಗದಕ್ಕೆ ಕೊಟ್ರೆ ಅಲ್ಲ, ವಿಷಯ ಗೊತ್ತುಂಟಾ? ನಮಗಾದ ಕಷ್ಟವೇ ಅದೇ. ಬೀಗದ ಕೈ ಹೆಂಡತಿಯಲ್ಲಿ ಯಜಮಾನಕ್ಕೆ ನಮ್ಮದಾಗಿದೆ ಮನೆಯಲ್ಲಿ. ಹೌದಾ? ಗಂಡಂತ್ರ ಅದ್ದದ್ದು. ಬೀಗದ ಕೈ ಅವಳ ಹತ್ರ ಉಂಟು, ನಮ್ಮ ಹತ್ರ ಅಂತದ್ದು ಇಲ್ಲ. ಹೇಳಿದ್ರೆ ಅವಳು ಕೊಡುವುದೂ ಇಲ್ಲ. ಅದೇ ಬಿಡುವ ಕೇಳ್ತಾಳೆ. ಈ ವರ್ಷ ಹಾಗೆ, ಈ ವರ್ಷ ಎಲ್ಲ ಹಾಗೆ. ಮತ್ತೆ ನನ್ನಲ್ಲಿ ಅವಳಲ್ಲಿ ಬಹಳ ಹೊಂದಾಣಿಕೆ ಉಂಟು. ಅದೇ, ಅವಳು ಜೋರ ಆದ್ರ ನಮ್ಮ ಸುದ್ದಿ ಇಲ್ಲ, ನಾವು ಜೋರ ಆಯ್ತಾ. ಈ ಹೊಂದಾಣಿಕೆ ಎಷ್ಟು ವರ್ಷ ಇರ್ತದೆ ಅನ್ನೋದು ಮುಖ್ಯ ಅಷ್ಟೇ. ನೋಡು, ಪ್ರಯತ್ನ ಮಾಡುವ. ಈಗ ಮದುವೆ ಮದುವೆ ಆಗಬೇಕು ನಿಮ್ಮಿಂದ. ಯಾರಿಗೆ? ನಮ್ಮಿಂದ ಹೌದು. ಮಾಡಿಸುವ. ಇದು ನಿಮ್ಮ ಮಗಳಿಗೆ ಅಲ್ವಾ? ಹೌದು. ಹುಡುಗ ಮತ್ತೆ ಯಾರು? ಇವರಿಗೆ ಈಗ ಎಂತ ಒಂದು ಭಾಗ್ಯ ನೋಡಿ ಸ್ವಾಮಿ. ಅವತ್ತು ನನಗೆ ಬಹುಮಾನ ಕೊಡ್ಲಿಕ್ಕೆ ಆಗ್ಲಿಲ್ಲ. ನನ್ನ ಕೈ ಯಾರು ಮದುವೆ ಮಾಡಿಸ್ಲಿಕ್ಕೆ ಅಂತ ಆಗ್ತದೆ. ಕಲಾವಿದರ ಯೋಗ್ಯತೆ ಅಂದ್ರೆ ಹಾಗೆ. ಕಲಾವಿದರಿಗೆ ಎಷ್ಟೊತ್ತಿಗೆ ಏನ್ ಸಿಗ್ತದೆ, ಎಲ್ಲಿ ಸಿಗ್ತದೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸಾಕ್ಷಿ ನಮ್ಮ ಭಾಗವತರ, ಈ ನೀಲಾವರದ ಭಾಗವತ ನಾನೇ ಸಾಕ್ಷಿ. ಅದಕ್ಕೆ ನೀಲಯ್ಯನವರು ನಿಜವಾಗಿ ನಿಮ್ಗೊಂದು ರಾಜಕುಮಾರಿ ಸಿಗ್ತಾಳೆ ಅಂತ ಆದ್ರೆ ನಮಗೆ ಬಹಳ ಸಂತೋಷ ಆಗ್ತಾ ಉಂಟು. ನೀವು ಯಾರ್ಯಾರು ಸಿಕ್ಕಿದ್ ಸಂತೋಷ ಪಡ್ಬೇಕು ಬಿಟ್ರೆ ಕಲಾವಿದರಿಗೆ ಬಗ್ಗೆ ನಿಮ್ಮಂತವ್ರಿಗೆಲ್ಲ ಎಲ್ಲಿ ಬರ್ಲಿಕ್ಕೆ ಸಾಧ್ಯ? ಪರವಾಗಿದ್ರೆ ಏನ್ ಮಾಡುವ ಹೇಳಿ. ನಾನು ಅಭ್ಯಾಸ ಮಾಡ್ಬೇಕಂತ ಹೋದೆ. ಹೇಳಿಕೊಡೋ ಗುರುಗಳಿಗೆ ತಲೆಬಿಸಿ ಆಯ್ತು. ಇಲ್ಲ, ನಾನು ನಿನಗೆ ಹೇಳಿಕೊಡುದಿಲ್ಲ, ನೀನ್ ನನಗೆ ಹೇಳಿಕೊಡೋಷ್ಟು ತಯಾರಾಗಿದ್ದೀಯಾ, ಅದನ್ನ ನೀ ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು ಅವರು. ಅದನ್ನ ಮನೆಗೆ ಬಂದೆ ನಾನು. ಏನೇ ಇರಲಿ, ಮದುವೆ ಒಳ್ಳೆ ರೀತಿಯಲ್ಲಿ ಆಗಬೇಕು. ಶುಭಶ್ಯ ಶೀಘ್ರ. ಮುಹೂರ್ತ ಇದೆ. ಇದು ವ್ಯವಸ್ಥೆ ಎಲ್ಲ ಆಗ್ತಾ ಉಂಟಲ್ಲ. ಹೇಳ್ಕೊಳ್ಳಿ, ಹೇಳ್ಕೊಳ್ಳಮ್ಮ ಮಹಾರಾಜರೇ. ಇದೊಂದು ಹುಡುಗಿ ಹೊರಗೆ ಭಟ್ರ, ಏನು ಹುಡುಗಿ ಹೊರಗೆ ಕಳಿಸ್ಕೊಂಡು ಇಲ್ಲಿ ಮದುವೆ ಮಾಡುವುದಾ? ಹಾಗಲ್ಲ ಸ್ವಾಮಿ, ಅಂತರ್ಪಟ ಹಿಡಿಬೇಕಲ್ವಾ? ಆದ್ರಿಂದ ಹುಡುಗಿ ಹೊರಗೆ, ಹೌದಾ? ಹುಡುಗ ಒಳಗೆ. ಎಲ್ಲಿವರೆಗೆ? ಹೊರಗಿರ್ಬೇಕು. ಹೌದೌದೌದೌದು. ಇದು ಯಾಕೆ ಹಿಡಿದು ಗೊತ್ತಾಯ್ತಾ? ಹುಡುಗಿ ಮುಖ ಹುಡುಗ ನೋಡಬಾರದು, ಹುಡುಗನ ಮುಖ ಹುಡುಗಿ ನೋಡಬಾರದು ಅಂತ. ಅಲ್ಲ, ಹಾಗಾದ್ರೆ ಮದುವೆ ಯಾಕೆ ಪರವಾಗಿದ್ರೆ? ಹಾಗಲ್ಲ ಸ್ವಾಮಿ, ಇಲ್ಲಿವರೆಗಂತ ಉಂಟು. ಮಾಲೆ ಹಾಕುವರೆಗೆ ಮಾತ್ರ. ಮತ್ ನಿಮ್ಗೆ ಎಷ್ಟೊತ್ತಿ ಪುರುಷೊತ್ತಿ ಉಂಟು ನೋಡ್ತಾ ಇರಿ, ನಮಗೇನ್ ನಷ್ಟ. ಮುಂದ್ಬಾರಮ್ಮ. ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೇವಂ ತದೇವ ಲಕ್ಷ್ಮೀಪತೇಂದ್ರ ವಿಧಂ ಸ್ಮರಾಮಿ ಸುಮೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ಮುಖ ನೋಡಿ ಮಾಲೆ ಹಾಕೋ. ಹಿಡ್ಕೊಳ್ಳಯ್ಯ. ಆಯ್ತು. ಮಾಂಗಲ್ಯ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತೂನಾಂ ಕಂಠೆ ಬದ್ನಾ ವಿಶ್ವಗೆ ಯಹ ಜೀವ ಶರತಂ ಶತಂ ಕಟ್ಟೋ. ಈಗ ನೀವು ಮುಂದೆ ಹೋಗಿ. ನಿಮ್ಮ ಬಲಗೈಯಲ್ಲಿ ಎಲ್ಲಿ ಹೋಗುದು ನೀವು? ಮತ್ತೆ ಮುಂದೆ ಹೋಗಿ ಅಂತ ಹೇಳಿ. ಅಲ್ಲ, ಹುಡುಗಿ ಬಲಗೈ ಹಿಡ್ಕೊಳ್ಳಿ. ಹೌದಾ? ನಾನು ಹೇಳ್ದಾಗೆ ಹೇಳ್ತಾ ಹಿಂದೆ ಬರ್ಬೇಕು. ನೀವು ಸರಿ ಹೇಳ್ತೀರಲ್ಲ. ಹೌದೌದು. ಧರ್ಮೇಚ ಅರ್ಥೇಚ ಸ್ವಲ್ಪ ಮುಂದೆ ಬಾ. ಹೋ, ಅದೆಲ್ಲ ಹೇಳುದು ಬೇಡ ಪುಣ್ಯಾತ್ಮ. ಅದು ನಾನು ನಿನ್ನ ಹತ್ರ ಮುಂದೆ ಬಾ ಅಂತ ಹೇಳಿ ರಂಗಸ್ಥಳದ ನಮ್ಮ ಹಾಸ್ಯಗಾರಿಗೆಲ್ಲ ಅದನ್ನ ಹೇಳಿಸಿ ನಮ್ಗದು ಕಂಠಪಾಠ ಹೋಗಿದೆ ಈಗ. ನಿಮ್ಗೆ ಅಲ್ಲಿ ರಂಗಸ್ಥಳ ನೆನಪಾಯ್ತು. ಹೇಳುದು ಬೇಡ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ನಾತಿಚರಿತವ್ಯಂ. ಹಾಗೆ ಪುರೋಹಿತ ಕಾಲಿ ಒಂದು ನಮಸ್ಕಾರ ಮಾಡಿ. ಆಯ್ತಾಯ್ತು. ಬರುವ ವರ್ಷ ಇಬ್ಬರಿಗೂ 6 ಕಾಲ ಆಗಲಿ. ಮಾವನವರ ಕಾಲಿ ನಮಸ್ಕಾರ. ಇನ್ನು ಹಾಗೆ ಕೂತ್ಕೊಳ್ಳಿ. ಮಹಾರಾಜರೇ, ಈಗ ಮದುಮಕ್ಕಳಿಗೆ ಉಡುಗೊರೆ ಮಾಡುವ ಕ್ರಮ ಉಂಟು. ಯಾರಾದ್ರೂ ಸಭಿಕರು ಕೊಡೋರಿದ್ರೆ ಕೊಡಬಹುದು. ಯಾರಾದ್ರೂ ಉಡುಗೊರೆ ಮಾಡುವವರಿದ್ರೆ ವಿಷಯ ಗೊತ್ತಾಯ್ತು. ಏನ್ ಹೇಳ್ತಾ ಇದ್ದಾರೆ? ಮೊದಲಾಗಿ ಬ್ರಹ್ಮಪ್ರಸಾದ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಣರ ಕೈಯಿಂದಲೇ ಉಡುಗೊರೆ ಮೊದಲಾಗಬೇಕು. ಯಾರಾದ್ರೂ ಸಭೆಯಲ್ಲಿ ಬ್ರಾಹ್ಮಣರ ಇದ್ರೆ ಬಂದು ಉಡುಗೊರೆ ಮಾಡಬಹುದು. ಅಲ್ಲ, ಏನು ಹೇಳಿದ್ ನಮಗೆ ಅವರಿಗೆಲ್ಲ, ಆದ್ರೆ ನಾವೇ ಕೊಡ್ಬೇಕು. ಹೌದೌದು.
ನಾವು ಕೊಡುದು ಅಂತ ಹೇಳಿದ್ರೆ ಇದು ನೋಡಿ, ನಾ ಇದು ನಮ್ಮ ಅಪ್ಪನ ಪಟ್ಟೆ, ಇದರಲ್ಲಿ ಉಂಟು 16 ಬಟ್ಟೆ. ಆದ್ರೂ ಇದ್ರ ಮೇಲೆ ಇದನ್ನ ತೆಗೆದು ಅಟ್ಟದ ಮೇಲೆ ಇಟ್ಟೆ. ಆದ್ರೆ ಇವತ್ತು ಕೊಡ್ಬೇಕು, ಕೈ ಬಿಟ್ಟು ಹೋಗ್ತದಲ್ಲ ಅಂತ ಬಿಸಿ ಆಗ್ತಾ ಉಂಟು. ಏನೇ ಮಾಡುವ, ಕೊಡೋದು ರೂಪಾಯಿ ಇಲ್ಲ. ಬ್ರಾಹ್ಮಣರಿಂದ ಹುಡುಗನಿಗೂ ಹಾಗೂ ಹುಡುಗಿಗೂ ಉಡುಗೊರೆ ಆಗ್ತಾ ಉಂಟು. ಅಲ್ಲ ಆಯಿತು, ಹಾಗೆ ಮಾಡೋದು ಬೇಡ ಅಂತೂ ನಮ್ಮ ಕೈಯಿಂದ ಆಯ್ತು. ಅದೆಲ್ಲ ಬೇಡ, ನೀವು ಅದೆಲ್ಲ ಅಲ್ಲೇ ಇಡುದು ಬೇಡ. ಈಗ ನೋಡಿ ಏನು ಹೇಳ್ತಾ ಇದ್ದಾರೆ, ಯಾರು ಏನು ಹೇಳಲಿಲ್ಲ. ಕೇಳಿ ಕೇಳಿ ನೀವು. ಮದುಮಕ್ಕಳಿಂದ ಬ್ರಾಹ್ಮಣರಿಗೆ ಉಡುಗೊರೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನೀವು ಇಲ್ಲಿ ಹಿಡ್ಕೊಳ್ಳಿ, ನೀವು ಹಿಡ್ಕೊಳ್ಳಮ್ಮ. ಮತ್ತೆ ಪುನಃ ಬ್ರಾಹ್ಮಣರಿಗೆ ಉಡುಗೊರೆ ಆಯಿತು. ಎಲ್ಲಿಗೆ ಹೋಯ್ತೋ, ಎಲ್ಲಿಂದ ಹೋಯ್ತೋ ಅಲ್ಲಿಗೆ ಬಂತು ಮತ್ತೆ. ಆಗ್ಲಿ, ಇನ್ನು ನೋಡಿ ಹುಡುಗಿಯನ್ನ ಕೈಗೊಪ್ಪಿಸಿ ಕೊಡುವ ಕ್ರಮ ಉಂಟು. ನೀವು ತಂದೆಯಾಗಿ ಒಳ್ಳೆ ರೀತಿಯಲ್ಲಿ ಮೊದಲೇ ಆಗಿದ್ದೀರಿ, ಹಾಗೆ ಒಳ್ಳೆ ರೀತಿಯಲ್ಲಿ 4 ಮಾತಾಡಿ ಹುಡುಗಿಯನ್ನು ಕೈಗೊಪ್ಪಿಸಿ ಕೊಡಿ. ಈ ದಕ್ಷಿಣೆಯಾಗಿ ಮನೆಯಿಂದ ಬರೋ ತಂದಿದ್ದೀರಾ? ನಾವು ತರುವುದು, ಅದು ಮಹಾರಾಜರು ಕೊಡ್ತಾರೆ. ಅಲ್ಲ, ನೀವು ತಂದು ನಮಗೆ ಕೊಟ್ರೆ ನಾವು ಅದನ್ನ ನಿಮಗೆ ತಿರುಗಿಸಿ ಕೊಟ್ರೆ ಆಯ್ತಲ್ಲ. ಅದು ಹಾಗಾಗುವುದಿಲ್ಲ, ಹುಡುಗರು ಹಾಗೆ ಮಾಡಿದ್ರು. ಹಾಗೇನಿಲ್ಲ. ಮಹಾರಾಜರ ಹುಡುಗಿ ಕೈ ಹಿಡ್ಕೊಳ್ಳಿ. ಒಂದು 4 ಒಳ್ಳೆ ಮಾತಾಡಿ. ಅಳಿಯ ಎನ್ನುವಂತ ಸಲಿಗೆಗಿಂತಲೂ ಭಾಗವತರು ಎನ್ನುವಂತ ಗೌರವ ಯಾವತ್ತೂ ನಮಗುಂಟು. ಈ ಸಂದರ್ಭದಲ್ಲಿ ಈಗ ನೀವು ಭಾಗವತರಿಗೆ ಆಗಿ ಮಾತಾಡೋದು ಬೇಡ, ಅಳಿ ಅಂತಲೇ ಕರೆದು ಒಳ್ಳೇದು. ಇದು ಪ್ರೀತಿಯಿಂದ ನನ್ನ ಮಗಳನ್ನು ಇಲ್ಲಿವರೆಗೆ ನಾನು ಸಾಕಿ ಬೆಳೆಸಿದ್ದೇನೆ. ಇವತ್ತು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇನೆ. ನೀವು ಹಾಲಲ್ಲಿ ಹಾಕಿ, ನೀರಲ್ಲಿ ಹಾಕಿ, ನೀರಿಲ್ದೇ ಹಾಕಿ ಅಲ್ಲ ಮಾತುಗಳಿದ್ದು. ಒಂದು ಅದಕ್ಕೆ ಅಳತೆ ಅಳತೆ ಹೇಳಿ. ನನ್ನ ಮಗಳನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿರುವಂತ ಇವಳನ್ನು ನಿಮ್ಮ ಕೈಗೊಪ್ಪಿಸಿ ಕೊಡ್ತಾ ಇದ್ದೇನೆ. ಮುಂದೆ ನನ್ನ ಮಗಳ ಬದುಕಿನಲ್ಲಿ ಯಾವ ತೊಂದರೆಯೂ ಆಗದೆ ಇದ್ದ ಹಾಗೆ ಅವಳನ್ನ ಒಳ್ಳೆಯ ರೀತಿಯಲ್ಲಿ ಸಾಕಿ ಬೆಳೆಸ್ತೀರಿ ಎನ್ನುವಂತ ವಿಶ್ವಾಸ ಉಂಟು. ಆ ನಂಬಿಕೆಯಿಂದಲೇ ಕೈಗೊಪ್ಪಿಸಿ ಕೊಡ್ತಾ ಇದ್ದೇನೆ. ನನ್ನ ಮಗಳನ್ನು ಉದ್ಧರಿಸಬೇಕು ಅಂತ ಕೇಳಿಕೊಂಡು ಭಾಗವತ್ರೆ, ನಿಮ್ಮಲ್ಲಿ ಒಂದು ಮಾತು ಹೇಳ್ತೇನೆ ನಾನು. ಹೆಂಡತಿಯನ್ನು ಯಾವತ್ತೂ ದಾಸಿಯಾಗಿ ನೋಡಬಾರದು, ಸ್ನೇಹಿತೆಯಾಗಿ ನೋಡ್ಬೇಕು. ಕೂಡುವಾಗಲೂ ಅಷ್ಟೇ, ನೀವು ದಾಸಿಯಾಗಿ ಅವಳನ್ನು ಕೂಡಿದ್ರೆ ಹುಟ್ಟುವ ಮಕ್ಕಳು ಇನ್ನೊಬ್ರು ದಾಸರಾಗ್ತಾರೆ. ಹೌದಾ? ಪ್ರೀತಿಯಿಂದ ಸ್ನೇಹಿತೆಯಾಗಿ ನೀವು ಕೂಡಿದ್ರಿ ಅಂತ ಆದ್ರೆ ಮುಂದೆ ಹುಟ್ಟುವ ಮಕ್ಕಳು ಒಳ್ಳೆ ಮಕ್ಕಳು ಹುಟ್ಟುತ್ತವೆ. ನೀವು ದೇವರು ಒಳ್ಳೇದು ಮಾಡ್ತಾನೆ. ನಿಮಗೆ ಹೇಳುವುದಲ್ಲ, ನೀವು ದೊಡ್ಡ ಭಾಗವತರು, ನಿಮಗೆಲ್ಲ ವಿಷಯ ಗೊತ್ತುಂಟು. ಆರು ಸಾರ್ವಜನಿಕ ಸೇರಿದಲ್ಲಿ ಬ್ರಾಹ್ಮಣನಾಗಿ ಹೇಳಬೇಕಾದ ಹೇಳಿದ್ದೇನೆ. ಪೌರೋಹಿತ್ಯ ಬಗ್ಗೆ ನಮಗೇನೋ ಗೊತ್ತಿಲ್ಲ, ಭಾಗವತಿಗೆ ಬಗ್ಗೆ ನೀವು ಹೇಳಿದ್ರೆ ನಾವು ಹೇಳ್ಬಹುದು. ನಾವು ಹೌದಾ? ನೀವು ಹೇಳಿದ್ರ ಬಗ್ಗೆ ಆಕ್ಷೇಪ ಇಲ್ಲವೇ ಇಲ್ಲ. ಹೌದಲ್ಲ? ಇನ್ನು ಇವ್ರನ್ನೊಂದು ಕೊರಡೆಗೆ ಹಾಕುವ ವ್ಯವಸ್ಥೆ ಮಾಡಿ, ಅಂದ್ರೆ ಅಲ್ಲ ವಿಶ್ರಾಂತಿ ಪಡಿಲಿಕ್ಕೆ. ಹಾಗೆ ಹಾಗೆ ಬ್ರಾಹ್ಮಣರಿಗೆ ನಿಮಗೆ ಕೊಡಬೇಕಾದಂತ ಎಲ್ಲ ದಕ್ಷಿಣೆ ಆ ಕಡೆಯಲ್ಲಿ ಕೊಡ್ತಾರೆ. ಹೌದೌದು, ಅದನ್ನ ಪಡೆದು ನಮ್ಮನ್ನು ಆಶೀರ್ವದಿಸಿ ಹೋಗ್ಬೇಕು ಅಂತ ಕೇಳಿ. ಎಲ್ಲರಿಗೂ ಒಳ್ಳೆದ ಎಲ್ಲ ಊಟ ಊಟ ಬನ್ನಿ, ಎಲ್ಲ ಊಟ ಬನ್ನಿ. ನೆರೆಯೂರ ನಿಟ್ಟೂರ ಗ್ರಾಮಾಧಿಕಾರಿಯು, ನೆರೆಯೂರ ನಿಟ್ಟೂರ ಗ್ರಾಮಾಧಿಕಾರಿಯು ಶೂರಸೇನನೆಂಬವ ಸುದಯನ ಬಗೆಗೆ ಯೋಚಿಸುತ್ತಿರಲಿ ಕಂದು. ನಮಸ್ಕಾರ ಸ್ವಾಮಿ. ಈ ನಿಟ್ಟೂರಿನ ಗ್ರಾಮಾಧಿಕಾರಿ ನಾನು. ಆದ್ರೆ ಅನುಭವಿಸುವುದಕ್ಕೆ ಸಾಕಷ್ಟು ಉಂಟು. ಸಂಪತ್ತಿದ್ರೂ ಕೂಡ ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ ನೋಡಿ. ಅನುಭವಿಸುವುದಕ್ಕೆ ನಮ್ಮಲ್ಲಿ ಯಾವುದಕ್ಕೂ ಹಣದ ಕೊರತೆ ಇಲ್ಲ. ಹಾಗಂತ ನಮ್ಮ ಹಿರಿಯರು ಮಾಡಿರುವಂತ ಆಸ್ತಿ ಬಹಳಷ್ಟು ಉಂಟು, ಸಂಪತ್ತು ಬಹಳಷ್ಟು ಉಂಟು. ಆದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಯಾಕೆ ಹೇಳಿದೆ? ಇದ್ದ ಒಬ್ಬಳೇ ಮಗಳು ಕೋಮಲೆ, ಹುಟ್ಟಿ 5 ವರ್ಷದಲ್ಲಿ ನನ್ನ ಮಗಳಿಗೆ ಯಾಕೋ ಏನು ಆರೋಗ್ಯವೇ ಸರಿ ಇಲ್ಲ. ಒಮ್ಮೊಮ್ಮೆ ತನ್ನಿಂದ ತಾನಾಗಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಯಾವುದಾದ್ರೂ ಶಬ್ದವನ್ನ ಕೇಳಿದ್ರೆ ಆಗುವುದಿಲ್ಲ, ಭಯಾನಕವಾದಂತ ದೃಶ್ಯವನ್ನ ನೋಡಿದ್ರೆ ಆಗುವುದಿಲ್ಲ. ಒಂದು ರೀತಿ ರೋಗ ಪೀಡಿತರಾಗಿದ್ದಾಳೆ ಅಂತ ಹೇಳಿದ್ರೆ ಅನುಮಾನ ಇಲ್ಲ. ಚಿಕಿತ್ಸೆ ಮಾಡಲಿಲ್ಲ. ಹಾಗಿದ್ರೆ ಇವಳನ್ನು ಗುಣಪಡಿಸುವುದಕ್ಕಾಗಿ ಪಟ್ಟ ಪ್ರಯತ್ನ ಎಷ್ಟು? ನಾನು ತಿಳಿದ ಮಟ್ಟಿಗೆ ಸಾಕಷ್ಟು ವೈದ್ಯರಲ್ಲಿ ಇವಳನ್ನು ಕರೆದುಕೊಂಡು ಹೋಗಿದ್ದೇನೆ. ಯಾವ ವೈದ್ಯರಲ್ಲಿ ಕರೆದುಕೊಂಡು ಹೋಗಿ ಚಿಕಿತ್ಸೆ ಮಾಡಿಸಿದ್ರು ಕೂಡ ಗುಣಮುಖಳಾಗಲಿಲ್ಲ. ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಉಂಟು. ಔಷಧದಿಂದ ಆಗಲಿಲ್ಲ. ಹಾಗಿದ್ರೆ ಇನ್ನು ದೈವತಾರಾಧನೆಯಿಂದ ಏನಾದ್ರೂ ಗುಣವನ್ನು ಹೊಂದಬಹುದು, ಗುಣಮುಖಳಾಗಬಹುದು ಎನ್ನುವ ಕಾರಣಕ್ಕಾಗಿ ಬಹಳಷ್ಟು ದೇವರಲ್ಲಿ ಹರಕೆಯನ್ನ ಹೊತ್ತೆ ಎಷ್ಟೇ ಪ್ರಯತ್ನ ಮಾಡಿದ್ರು ಆಗುವುದಿಲ್ಲ. ಅಯ್ಯೋ, ನಾಗನ ಪ್ರತಿಷ್ಠೆ ಮಾಡಿ ಸಿದ್ಧಾಯಿತು, ಗಣ ಹೋಮ ಮಾಡಿ ಸಿದ್ಧಾಯಿತು. ಮತ್ತೆ ನಮ್ಮಲ್ಲಿಯೇ ಇರಬಹುದಾದಂತ ಭೂತಗಳಿಗೆಲ್ಲ ಕೋಳಿ ಕುರಿಗಳ ಬಲಿ ಕೊಟ್ಟು ಪೂಜೆ ಸಲ್ಲಿಸಿದ ಹಾಗಾಯ್ತು. ಆದ್ರೆ ಏನು ಮಾಡಿದ್ರು ಕಾಯಿಲೆ ಮಾತ್ರ ಗುಣ ಆಗುವುದಿಲ್ಲ, ಮನಸ್ಸಿಗೆ ನೆಮ್ಮದಿಯೇ ಇಲ್ಲ.
ಆದ್ರೆ ನೀ ಏನು ಮಾಡುವುದು, ಹೇಗೆ ಗುಣಪಡಿಸುವುದು ಎನ್ನುವುದಾಗಿ ಅವಳು ವಿಷಯಕವಾಗಿಯೇ ಆಲೋಚಿಸ್ತಾ ಇದ್ದೇನೆ. ಆದ್ರೆ ಇತ್ತೀಚೆಗೆ ತಿಳಿದು ಬಂದಿರುವಂತ ಒಂದು ವಿಷಯ, ನಮ್ಮ ನೆರೆಹೊರೆಯ ಅರಸರ ಮಗಳಿಗೂ ಕೂಡ ಒಂದು ಕಾಯಿಲೆ ಇತ್ತಂತೆ. ಹುಚ್ಚು ಹಿಡಿದು ತಿರುಗುತ್ತಾ ಇದ್ಲಂತೆ. ಅವಳ ಹುಚ್ಚನ್ನು ಗುಣಪಡಿಸಿದವರು ನೀಲಾವರದೊಬ್ಬರು ಭಾಗವತರು ಎನ್ನುವಂತ ವರ್ತಮಾನವನ್ನು ಕೇಳಿದ್ದೇನೆ. ಹಾಗಿದ್ರೆ ನನ್ನ ಮಗಳ ಕಾಯಿಲೆಯೂ ಅವರಿಂದ ಗುಣ ಆಗಬಾರದು ಯಾಕೆ ಅಲ್ವಾ? ಪ್ರಯತ್ನ ಮಾಡುವುದು ಒಳ್ಳೆಯದು. ಆದ್ದರಿಂದ ಅವರನ್ನು ಇಲ್ಲಿ ಬರಮಾಡಿಸಿಕೊಳ್ಬೇಕಲ್ಲ. ಯಾರಲ್ಲಿ ಒಂದು ಕಾರ್ಯ ನಿನ್ನಿಂದ ಆಗಬೇಕು. ಏನಾಗ್ಬೇಕು ಹೇಳಿ ಸ್ವಾಮಿ. ನೀನು ಕೇಳಿ ತಿಳಿದ ಹಾಗೆ ನನ್ನ ಮಗಳು ಆರೋಗ್ಯವಂತಳಲ್ಲ ಎನ್ನುವುದು ಬಹಳ ದಿವಸದಿಂದ ನೋಡ್ತಾ ಇದ್ದೀಯ. ಅಯ್ಯೋ, ಮೊದಲಿಂದ ನೋಡ್ತಾ ಇದ್ದೇವಲ್ಲ. ಅವಳು ವಿಷಯಕವಾಗಿ ಬಹಳಷ್ಟು ತಲೆಕಾಯಿಸಿಕೊಂಡವ ನಾನು. ಈಗ ಏನ್ ಮಾಡ್ಲಿಕ್ಕುಂಟು? ಸದ್ಯದಲ್ಲಿ ಇಲ್ಲಿ ನೀಲಾವರದೊಬ್ಬರು ಭಾಗವತರು ಬಂದಿದ್ದಾರಂತೆ. ಅಂದ್ರೆ ಆಟ ಮಾಡಿಸುದಂತಲ? ಆಟ ಮಾಡಿಸಿ ಹರಕೆ ತೀರಿಸುವುದು ಅಂತಲ? ಮತ್ತೆ ಹರಕೆ ಆಟ ನಮ್ಮಲ್ಲಿ ಇಲ್ಲೂ ಇಲ್ಲ. ಅದಲ್ಲ, ಅವರು ಆಡುವಂತಹ ಪದ್ಯದಿಂದ ಅವರ ಗಾಯನವನ್ನ ಕೇಳಿದಾಗ ಆ ಕಾಯಿಲೆ ಗುಣ ಆಗುತ್ತದೆ ಎನ್ನುವುದನ್ನು ಈ ನೆರೆಯ ರಾಜರಲ್ಲಿ ಅಂತದೊಂದು ಘಟನೆ ನಡೆದದ್ದನ್ನು ನಾವು ಕೇಳಿದ್ದೇವೆ. ಆ ರಾಜರ ಮಗಳ ಗುಣಪಡಿಸಿದ್ದು ಅವರೇ ಅಂತೆ. ಹೌದು, ಭಾಗವತಿಕೆಯಿಂದಲೇ. ಹಾಗೆಯೇ ನಮ್ಮ ಮಗಳ ಕಾಯಿಲೆಯು ಗುಣ ಆಗಬಹುದು ಎನ್ನುವಂತ ಆಶಾಭಾವನೆಯನ್ನು ತಳೆದವ ನಾನು. ಆದ್ದರಿಂದ ಅಲ್ಲಿವರೆಗೆ ಹೋಗಿ ಅವರನ್ನೊಂದು ಇಲ್ಲಿವರೆಗೆ ಕರೆದುಕೊಂಡು ಬರ್ತೀಯಾ? ಖಂಡಿತವಾಗಿ ಬರ್ತೇನೆ. ಯಾರಪ್ಪ ನೀನು? ಏನಾಗ್ಬೇಕಿತ್ತು ನಿನಗೆ? ನಾನು ನಿಟ್ಟೂರಿಂದ ಬಂದವನು. ಏನ್ ನಿಮ್ಮ ಮನೇಲಿ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀರಾ? ಇಲ್ಲ. ನೀಲವರದ ಭಾಗವತ್ರ ನೀವೇ ಅಲ್ವಾ? ಹೌದು, ಅದಕ್ಕೆ ಕೇಳಿದ ಏನಾದ್ರು ತಾಳಮದ್ದಲೆ ಕೂಟ ಏನಾದ್ರು ಇದ್ರೆ ಇಲ್ಲ ಕರೆ ಕೊಡ್ಲಿಕ್ಕೆ ಬಂದದ್ದ ಅಂತ ಕೇಳಿದ್ದೀರಾ? ಈಗ ನಿಮ್ಗೆ ಅಂತ ಅನಿವಾರ್ಯತೆ ಇಲ್ಲ ಅಂತ ನಮ್ಗೆ ಗೊತ್ತುಂಟು. ಯಾಕಂದ್ರೆ ಒಂದು ದೇಶದ ದೊರೆಗಳಾಗಿದ್ದೀರಿ ನೀವು. ಅಲ್ಲ, ಹಾಗೇನಲ್ಲ, ನಾವು ದೊಡ್ಡವರಿಂದ ನಮ್ಮ ಉದ್ಯೋಗ ನಾವು ಬಿಟ್ಟಿದ್ದೇವೆ ಅಂತ ತಿಳ್ಕೊಳ್ಬೇಡಿ ನೀವು. ಅದು ಮುಖ್ಯ. ಒಂದು ಕೆಲಸ, ನಿಟ್ಟೂರಿಂದ ಬಂದವನೇನು ಹೌದು. ನಿಟ್ಟೂರಿನ ನಮ್ಮ ಗ್ರಾಮಾಧಿಕಾರಿಗಳಿದ್ದಾರೆ. ಅವ್ರ ಮಗಳಿಗೆ ಸ್ವಲ್ಪ ಆಗಾಗ ಪ್ರಜ್ಞೆ ತಪ್ಪಿ ಹೋಗುವಂತ ಒಂದು ಕಾಯಿಲೆ ಉಂಟು. ನಿಮ್ಮ ಭಾಗವತಿಕೆಯಿಂದಲೇ ಇಲ್ಲಿಯ ರಾಜಕುಮಾರಿ ಗುಣಮುಖಳಾಗಿದ್ದಾಳೆ ಅಂತ ನಾವು ಕೇಳಿದ್ದೇವೆ. ಆದ್ರಿಂದ ನೀವು ಅಲ್ಲಿ ಬಂದು ಒಂದು ಪದ್ಯ ಹಾಡ್ಬೇಕು ನೋಡಪ್ಪ. ನೆಪ ಮಾತ್ರಕ್ಕೆ ನಾನು ಹಾಡಿದ್ರಿಂದಾಗಿ ಅವಳ ಮೇಲೆ ಕಾಡಿರುವಂತಹ ಪ್ರೇತವಾದ ದೂರವಾಗಿ ಅವಳು ಅನಾರೋಗ್ಯದಿಂದ ಮತ್ತೆ ಆರೋಗ್ಯವಂತರಾಗಿದ್ದಿರಬಹುದು. ಆದ್ರೆ ನಾನಂತೂ ಯಾವತ್ತೂ ಆ ಉದ್ಯೋಗದಲ್ಲಿದ್ದವನಂತೂ ಅಲ್ಲ. ಹೌದಾ? ಯಾರು ಪ್ರೇತ ಉಚ್ಚಾಟನೆ ಮಾಡ್ಲಿಕ್ಕಿದ್ದವ ನಾನಲ್ಲ. ಈ ಕಾರ್ಯ ನನ್ನಿಂದ ಸಾಧ್ಯವಿಲ್ಲ, ನಾನು ಬರುವುದಿಲ್ಲ. ಹೋಗಿ ನಿನ್ನ ಗ್ರಾಮಾಧಿಕಾರಿಗಳು ಹೇಳು, ಬೇರೆಯವ್ರು ನೋಡಿಕೊಳ್ಳಿ ಅವರು. ಓಯ್ ಸ್ವಾಮಿ, ಮರ್ಯಾದೆಯಲ್ಲಿ ಬರ್ತೀರಾ ಇಲ್ವಾ ಅಂತ ನಾನು ಕೇಳಬಹುದಿತ್ತು. ಆದ್ರೆ ಈಗ ಆ ಪರಿಸ್ಥಿತಿಯಲ್ಲಿ ನೀವಿಲ್ಲ. ಯಾಕಂದ್ರೆ ನೀವು ಹೀಗಂದ್ರೆ ಸಾಕು, ಎಷ್ಟು ಜನ ಬೇಕಾದ್ರೂ ಬರ್ತಾರೆ. ಹಾಗಾಗಿ ಹಾಗೆ ಹೇಳುವುದಿಲ್ಲ. ದಯವಿಟ್ಟು ಬೇಡಿಕೊಳ್ತೇನೆ. ಮತ್ತೆ ನೀವು ಮೊದಲಿನ ಪರಿಸ್ಥಿತಿಯಲ್ಲಿ ಇದ್ರೆ ಎಳ್ಕೊಂಡು ಹೋಗ್ಲಿಕ್ಕೂ ಜನ ನಮ್ಮಲ್ಲಿ ಉಂಟು. ಹೌದೌದು, ನಾವೆಲ್ಲ ಸಿದ್ಧತೆಯಲ್ಲಿ ಬರ್ತೇವೆ. ಆದ್ರೆ ಈಗ ಹಾಗಲ್ಲ. ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತೇನೆ, ನಮ್ಮ ಗ್ರಾಮಾಧಿಕಾರಿ ಮಗಳನ್ನೊಂದು. ಹೌದು ಪುಣ್ಯಾತ್ಮ, ನಾನು ಬಂದ್ರೆ ಆ ಕಾರ್ಯ ನನ್ನದು ಆಗ್ತದೆ ಅನ್ನುವಂತ ವಿಶ್ವಾಸವೇ ನನಗಿಲ್ಲ. ಮತ್ತೆ ನಾನು ಬಂದೇನಾಗ್ಬೇಕು ಹೇಳಲ್ಲಿ? ನೀವು ಬಂದು ಆ ಕಾರ್ಯವನ್ನು ಮಾಡಿದ್ರೆ ನೀವು ಅವಳು ಗುಣಮುಖಳಾಗ್ತಾಳಂತ ನಮಗೆ ವಿಶ್ವಾಸ ಉಂಟಲ್ಲ. ಏನೋ ನೀ ಅಷ್ಟೊಂದು ವಿಶ್ವಾಸ ಇಟ್ಟು ನಿಮ್ಮ ಗ್ರಾಮಾಧಿಕಾರಿಗಳು ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಪ್ರಯತ್ನ ಮಾಡ್ತೇನೆ, ಬರ್ತೇನೆ. ಬೆನ್ನಡಿ ಹೋಗುವ. ಏನೋ ನಮಗೆ ಕರೆ ಕೊಟ್ಟಿದ್ದೀರಂತೆ, ಅವನ ಮಾತಿನ ಮೇಲೆ ಇಲ್ಲಿವರೆಗೆ ಬಂದದ್ದು ನಾನು. ಏನು ಉದ್ದೇಶ? ಏನಾಗಬೇಕು ನನ್ನಿಂದ? ನಿಮ್ಮಿಂದ ಒಂದು ಘನತರವಾದಂತ ಕಾರ್ಯ ಆಗಬೇಕು. ಅವ ವಿಷಯ ಹೇಳಿರಬಹುದು, ಆದ್ರೂ ನಾನು ಹೇಳಲೇಬೇಕಾದದ್ದು ನನ್ನ ಕರ್ತವ್ಯ ಎನ್ನುವ ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ನನ್ನ ಮಗಳು ಬಾಲ್ಯದಿಂದ 5 ವರ್ಷದಲ್ಲಿ ಅವಳಿಗೆ ಒಂದು ಕಾಯಿಲೆ ಪ್ರಾರಂಭ ಆಗಿ ಹೋಗಿದೆ. ಇದ್ದಕ್ಕಿದ್ದ ಹಾಗೆ ಎಚ್ಚರ ತಪ್ಪಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಇರ್ತದಪ್ಪ ತುಂಬಾ ರೀತಿಯ ಕಾಯಿಲೆಗಳೆಲ್ಲ. ಈಗಲೂ ಗುಣ ಆಗಲಿಲ್ಲ ಅವಳಿಗೆ. ಆ ವಿಷಯಕವಾಗಿಯೇ ಯೋಚಿಸ್ತಾ ಇದ್ದವ ನಾನು. ಹಾಗೆ ನಿಮ್ಮ ವಿಷಯವಾಗಿ ತಿಳಿದೆ, ನಾನು ಕೇಳಿ ತಿಳಿದದ್ದು. ಅರಸರ ಮಗಳನ್ನ ಗುಣಮುಖಳನ್ನಾಗಿ ಮಾಡಿದ್ದೀರಿ. ಹೌದು ಸ್ವಾಮಿ, ಪದ್ಯ ಹೇಳಿದ್ರಲ್ಲ, ರೋಗ ಗುಣ ಆಗ್ತದೆ. ನಿಮ್ಗೆ ಯಾರು ಹೇಳಿದ್ರು? ಏನೋ ಒಂದು ಆಯ್ತು ಹೋಯ್ತು ನಡೆದದ್ದೇ ಅಲ್ವೋ? ನಡೆದ ಕಥೆಯನ್ನೇ ಕೇಳಿ ಇಲ್ಲಿಗೆ ಬರೆಸಿಕೊಂಡದ್ದು. ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುವುದು, ನಮ್ಮ ಮಗಳು
ಗುಣಮುಖಳಾಗುವ ಹಾಗೆ ಒಂದು ಉಪಕಾರ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಅಲ್ಲ, ನಾನು ಇಲ್ಲೂ ಮತ್ತೆ ಹಾಡ್ಬೇಕು ಅವಳ ಮುಂದೆ. ಹೌದು. ನಿಮ್ಮ ಮಗಳು ಹಾಡನ್ನು ಕೇಳುವಂತ ಗುಣ ಇಟ್ಕೊಂಡಿದ್ದಾಳ? ಓಹೋ, ಕೇಳಿ ಯಾಳು. ಏನೋ ಸ್ವಾಮಿ, ಸಾಹಿತ್ಯ ಸಂಗೀತ ಶಾಸ್ತ್ರೀಯವಾಗಿದೆ ಅಂತ ಆದ್ರೆ ಅದಕ್ಕೆ ದೈವಗಳು ಕೂಡ ಅಧೀನವಾಗ್ತಾವೆ ಅನ್ನುವಂತ ಒಂದು ದೈವ ಅನುಗ್ರಹ ಉಂಟು. ಹೌದಾ? ಹಾಗಿರುವಾಗ ನೋಡೋಣ, ಒಂದು ಸಾಧಾರಣ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತೇನೆ. ಅದರಿಂದಲೇ ಗುಣ ಆಗ್ತದೆ ಅಂತ ಆದ್ರೂ ಆಗಬಹುದು, ಆಗಬಾರದು ಅಂತ ಏನೂ ಇಲ್ಲ ಅಲ್ವಾ? ಅದರಿಂದ ಪ್ರಯತ್ನ ಏನ್ ಮಾಡ್ಲಿ ಅಂತೂ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಒಂದೇ ಸಾರಿ ಮಾತ್ರ ಅಂತ ಹೇಳಿದ್ದು ಆ ದಿವಸ ಬ್ರಹ್ಮರಾಕ್ಷಸ. ಈಗ ನಾನು ಹಾಡಿದ್ರೆ ಖಂಡಿತವಾಗಿ ಬಿಟ್ಟು ಹೋಗ್ಲಿಕ್ಕಿಲ್ಲ. ಎರಡನೇ ಸಾರ ಪ್ರಯತ್ನ ಮಾಡಬಾರ್ದು ಅಂತ ಅವನು ಹೇಳಿದ್ದಕ್ಕೆ ನಾನು ಒಪ್ಪಿ ಆಗಿದೆ. ನೋಡು, ಒಂದು ಬುದ್ಧಿವಂತ ಮಾಡ್ತೇನೆ. ಎಂತ ಸ್ವಾರ್ಥಿ ನೀನು! ಏನು ನಿನಗೆ ರಾಜ್ಯ ಸಿಕ್ಕಿತು, ಹೆಣ್ಣು ಸಿಕ್ಕಿತು, ಸಾಕಾಗ್ಲಿಲ್ಲ, ಇಲ್ಲಿ ಮರಳಿ ಬಂದೆಯ. ಇಗೋ ನಿನಗೆ ಕೊಟ್ಟದ್ದನ್ನೆಲ್ಲ ಮರಳಿ ನಾನು ಕಸಿದುಕೊಳ್ಳಬಲ್ಲೆ. ನಿನಗೆ ಆ ಶಕ್ತಿ ಉಂಟನೆ ಗೊತ್ತುಂಟು. ಬ್ರಹ್ಮರಾಕ್ಷಸ ನಾನು ಮತ್ತೆ ಹಾಡ್ಲಿಕ್ಕೆ ಬಂದದ್ದಲ್ಲ, ಸಂಪಾದನೆ ಮಾಡಿ ಪಡ್ಲಿಕ್ಕೆ ಬಂದದ್ದು ಅಲ್ಲ. ಏನನ್ನು ನಾನು ಬಂದ ಉದ್ದೇಶ ನಿನಗೊಂದು ವರ್ತಮಾನ ತಿಳಿಸಬೇಕಂತ ಬಂದದ್ದು ನಾನು. ಯಾವುದು? ಒಂದೊಂದು ದಿನ ನಿನ್ನ ಕೈ ಕಾಲುಗಳೆಲ್ಲ ಸುರುಟಿ ಹೋಗಿದ್ದವಲ್ಲ, ಅದಕ್ಕೆ ಕಾರಣೀಭೂತನಾದವನು ಯಾರು? ಅವಲಯದ ಭಾಗವತ ಭದ್ರಯ್ಯ. ಆ ಅವಲಯದ ಭಾಗವತ ಭದ್ರಯ್ಯ ಬಂದು ಇಲ್ಲೇ ಪಕ್ಕದಲ್ಲಿ ಬಿಡಾರ ಮಾಡಿದ್ದಾನೆ ಅನ್ನೋ ವಿಚಾರ ತಿಳಿಸುವ ಅಂತ ನಾನು ಬಂದದ್ದು ನಾನು ಅಷ್ಟೇ. ಹೌದು, ಬಂದಿದ್ದಾನೀಗ. ಹೌದು, ಹೊರಟೆ ನಾಳೆ ಗ್ರಾಮಾಧಿಕಾರಿಗಳೇ, ಹೊಂದಿಸಿಕೊಳ್ಳುವುದರ ಜೊತೆಯಲ್ಲಿ ನಿಮ್ಮ ಭಾಗವತಿಕೆಯಿಂದಾಗಿ ನನ್ನ ಮಗಳು ಆರೋಗ್ಯವಂತಳಾಗಿದ್ದಾಳೆ, ಮರು ಚೈತನ್ಯವನ್ನು ಹೊಂದುತ್ತಾ ಇದ್ದಾಳೆ. ಭಾಗವತಿಗೆ ಅಲ್ಲ ಸ್ವಾಮಿ, ಇದ್ರ ಗುಟ್ಟು ಬೇರುಂಟು. ಏನು? ಬಹಳ ದಿನಗಳ ಹಿಂದೆ ನಮ್ಮೂರಿನ ಅರಳಿಕಟ್ಟೆಯಲ್ಲಿ ಕುಳಿತುಕೊಂಡು ಒಬ್ಬ ಅವಲಯದ ಭಾಗವತ ಪದ್ಯವನ್ನು ಹಾಡ್ತಾ ಇದ್ದನಂತೆ. ಅದೇ ಅರಳಿ ಮರದಲ್ಲಿ ತಲೆ ಕೆಳಗಾಗಿ ನೇತಾಡ್ತಿರುವಂತಹ ಬ್ರಹ್ಮರಾಕ್ಷಸನೋರ್ವ ಅವನ ಪದ್ಯವನ್ನೆಲ್ಲ ಕೇಳಿ ಕರ್ಕಶವಾಗಿ ಕೈಕಾಲುಗಳೆಲ್ಲ ಸುರುಟಿ ಹೋಗಿತ್ತು. ಈಗ ಒಂದು ದಿವಸ ಅನಿರೀಕ್ಷಿತವಾಗಿ ನಾನು ಆ ಮರದ ನೆರಳನ್ನು ಆಶ್ರಯಿಸಿದೆ. ನಾನು ಮನಸ್ಸಿನ ಸಮಾಧಾನಕ್ಕಾಗಿ ನಾನು ಹಾಡಿದ್ದು ಸತ್ಯ. ನನ್ನ ಹಾಡನ್ನು ಕೇಳಿದಾಗ ಬ್ರಹ್ಮರಾಕ್ಷಸ ಪ್ರತ್ಯಕ್ಷನಾಗಿ ಹೇಳಿದ್ದು ಹಾಗೆ ಕೈಕಾಲುಗಳೆಲ್ಲ ಸುರುಟಿ ಹೋಗಿರುವಂತಹ ನನ್ನ ಕೈಕಾಲುಗಳು ಸರಿಯಾಗಿದ್ದಾವೆ. ಯಾಕೆಂದ್ರೆ ನಿನ್ನ ಸಾಹಿತ್ಯ ಪೂರ್ಣವಾದಂತಹ ನಿನ್ನ ಸಂಗೀತವನ್ನು ಕೇಳಿದಾಗ ನಿನ್ನ ದಾಸನಾಗಿರ್ತೇನೆಂದಾಗ ನಾನು ಒಲ್ಲೆ ಅಂತ ಹೇಳಿದ್ರು ಕೇಳಲಿಲ್ಲ. ಆಮೇಲೆ ನಮ್ಮಲ್ಲಿ ಒಂದು ಒಪ್ಪಂದವಾಗಿತ್ತು. ಏನು? ಒಂದು ದಿನದ ಮಟ್ಟಿಗೆ ನನ್ನಿಂದ ನೀನು ಉಪಕಾರ ಪಡೆಯಲೇಬೇಕು ಅಂತ ಹೇಳಿದೆ. ಏನು ಅಂತ ಕೇಳಿದಾಗ ಸೋಮರಸನ ಮಗಳನ್ನು ನಾನು ಕಾಡ್ತೇನೆ, ಪೀಡಿಸ್ತೇನೆ. ಆವಾಗ ನೀನು ಬಂದು ಹಾಡಿದ ಸಂದರ್ಭದಲ್ಲಿ ಅಲ್ಲಿಂದ ನಾನು ಬಿಟ್ಟು ಹೋಗ್ತೇನೆ. ಹೌದು, ಹಾಗಿದ್ರೆ ಸೋಮರಚನ ಮಗಳು ಗುಣ ಆದದ್ದು ಹೀಗೆ. ಹೌದು, ಅವ ಬಂದು ಕಾಡಿದ್ದು ಹೌದು, ನಾನು ಹಾಡಿದ್ದು ಹೌದು. ಅರ್ಧ ರಾಜ್ಯವನ್ನು ಕೊಡೋದ್ರ ಜೊತೆಯಲ್ಲಿ ಹೆಣ್ಣು ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿಸಿದ್ದಾರೆ ಅವರು. ಮತ್ತೆ ಇದೇ ಉದ್ಯೋಗದಲ್ಲಿ ನಾನು ಮುಂದುವರೆದಿದ್ದಲ್ಲ. ಹಾಗಂತ ಮರಳಿ ನಾನು ಪ್ರಯತ್ನ ಮಾಡಬಾರದಂತಿದ್ರು ನೀವು ಕರೆಸಿದಾಗ ಒತ್ತಾಯಕ್ಕೆ ಕಟ್ಟು ಬಿದ್ದು ಈಗ ನಾನು ಹಾಡ್ಲಿಕ್ಕೆ ಬಂದದ್ದಲ್ಲ. ನಾನು ಬಂದ ಕ್ಷಣದಲ್ಲಿ ಬ್ರಹ್ಮರಾಕ್ಷಸ ನಿಮ್ಮ ಮಗಳ ಮೇಲೆ ಕಾಡ್ತದ್ದಮ್ಮ ಬಾಯಿ ಬಿಟ್ಟು ಕೇಳಿದ್ದಲ್ವೋ, ಮತ್ತೆ ನೀನು ಆಶೆಬುರ್ಕನಾಗಿ ಬಂದಿದ್ದೀಯಾ ಎಂಬುದಾಗಿ. ಅಲ್ಲ ಅಂತ ಹೇಳಿದಾಗ ಮತ್ತೆ ಬಂದ ಉದ್ದೇಶ ಏನು? ಇಲ್ಲಿ ಬುದ್ಧಿವಂತಿಗೆ ನಾನು ವೆಚ್ಚ ಮಾಡಿದ್ದೆ ನಾನು. ಏನು? ಯಾಕಂದ್ರೆ ಅವಲಯದ ಭಾಗವತ ಒಂದು ಪಕ್ಕದಲ್ಲಿ ಬಿಡಾರ ಕಟ್ತಾ ಇದ್ದಾನೆ, ನಾಳೆಯಿಂದ ಹಾಡು ಪ್ರಾರಂಭ ಮಾಡ್ತಾನೆ ಅಂತ ಹೇಳಿದ್ದೆ ತಡ ನಿಮ್ಮ ಮಗಳ ಮೈಯನ್ನು ಬಿಟ್ಟು ಅವನು ಓಡಿ ಹೋಗಿದ್ದಾನೆ. ಆದ್ದರಿಂದ ನನ್ನ ಮಗಳು ಗುಣಮಕ್ಕಳಾಗಿದ್ದಾಳೆ. ಹೌದೌದು, ಇನ್ನು ಈ ಕಡೆಯಲ್ಲಿ ಬ್ರಹ್ಮರಾಕ್ಷಸ ಬರುವುದಿಲ್ಲ. ಹಾಗೆಯೇ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಹಣ ಸಂಪಾದನೆ ಮಾಡಬೇಕಂತಾದ್ರೆ ಅಗತ್ಯವಾಗಿ ಬೇಕಾದದ್ದು ಸರಸ್ವತಿ. ಹೌದಾ? ಆ ಶಾರದಾದೇವಿಯನ್ನು ನಾವು ಪಡೆಯಬೇಕು ಅಂತ ಆದ್ರೆ ಶಕ್ತಿ ಪ್ರಧಾನವಾದದ್ದು ಧೀ ಶಕ್ತಿ, ಹಾಗೆಯೇ ಬುದ್ಧಿ ಹಾಗೂ ಶಾರದೆ, ಲಕ್ಷ್ಮಿ, ಈ ಮೂರು ಒಂದಾಗಿದ್ರೆ ಮಾತ್ರ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಆ ಸಾಧನೆ ಮಾಡಿ ಅವ ಜಯಿಸಬಹುದಂತೆ. ನಾನು ಹಾಗೆ ನನ್ನಲ್ಲಿ ಶಾರದಾ ಮಾತೆ ಇದ್ದಾಳೆ. ಹೌದು, ಅದರಿಂದಾಗಿ ನಿಮ್ಮಂತವರನ್ನು ಹಣ ಪಡಿತಾ ಇದ್ದೇನೆ. ಇದನ್ನ ಪಡೆದದ್ದೇ ಹಾಗೆ ಕೇಳಿದ್ರೆ ಬುದ್ಧಿಶಕ್ತಿಯಿಂದಾಗಿ ಈ ಮೂರು ನಮ್ಮಲ್ಲಿ ನೆಲೆಸಿದೆ ಅಂತ ಆದ್ರೆ ಖಂಡಿತವಾಗಿ ಯಾರು ಹಾಳಾಗುವುದಿಲ್ಲ. ಅವ ಜೀವನದಲ್ಲಿ ಒಳ್ಳೆಯವನಾಗ್ತಾನೆ, ಸಜ್ಜನನಾಗ್ತಾನೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ಎಷ್ಟೋ ದಿನದಿಂದ ಕಾಡುತ್ತಿರುವಂತ ನನ್ನ ಸಮಸ್ಯೆ ದೂರ ಆಯ್ತು. ನನ್ನ ಮಗಳು ಗುಣಮುಖಳಾಗಿದ್ದಾಳೆ. ಏನೇ ಇದ್ರು ನೀವು ಬಂದದ್ರಿಂದ ತಾನೆ. ಆದ್ದರಿಂದ ನಿಮ್ಮ ಈ ಉಪಕಾರವನ್ನು ಈ ಜನ್ಮದ ಕೊನೆಯವರೆಗೂ ಮರೆಯುವುದಿಲ್ಲ. ಬಂದಿರುವಂತ ನಿಮಗೆ ಯೋಗ್ಯವಾದಂತ ಮಾನ ಮನ್ನಣೆ ಗೌರವವನ್ನು ಸಲ್ಲಿಸುವುದರ ಜೊತೆಯಲ್ಲಿ ಬಳವಳಿಯನ್ನು ಕೊಟ್ಟು ನಿಮ್ಮನ್ನು ಬೀಳ್ಕೊಡ್ಲಿಕ್ಕಿದ್ದೇನೆ. ನಮ್ಮನ್ನು ಬೀಳ್ಕೊಡುವುದರ ಜೊತೆಯಲ್ಲಿ ಇಲ್ಲಿಯವರೆಗೆ ಅನಾರೋಗ್ಯ ಪೀಡಿತಳಾದಂತಹ ನಿಮ್ಮ ಮಗಳ ಜೊತೆಯಲ್ಲಿ ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ಒಂದು ಮಂಗಲ ಕಾರ್ಯವನ್ನು ಮಾಡಿಸಿ ಅವಳ ಜೀವನದಲ್ಲಿ ಮಂಗಳವಾಗಲಿ ಅಂತ ನೀವು ಕೇಳಿಕೊಳ್ಳಿ. ಮೂಲದಳಲೋಚನೆ ಕಾಮಾಲಯಾಯಿಗೆ ವಿಮಲ ಕೋಮಲ ಗಾತ್ರಿ ಶರ್ವಾಣಿಗೆ ಶರಜನ್ಮ ಮಾತೆಗೆ ಶಂಕರನ ಬೀಜಗೆ ಹರಿಯವಾಗನ ವೇದ ಮೋಕಾಮಿಗೆ ಜಯ ಮಂಗಳೋ ನಿತ್ಯ ಶುಭ ಮಂಗಳೋ